ಶ್ಲೋಕ 2 ಕೇಳಿಸ್ತಿದ್ಯಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕೇಳಿಸ್ತಾ ಲಕ್ಷ್ಮೀ ಇದೆ? ಮಾತಾಜಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮಾತಾಜಿ. ನಿಮಗ್ ಕೇಳಿಸ್ತಿದೆ ಅಲ್ಲ ನಾವು ಮಾತಾಡೋದು? ಹರೇ ಕೃಷ್ಣ. ಶ್ಲೋಕ 2 ಧರ್ಮ ಪ್ರೋಜಿತ ಕೈತೋತ್ರ ನಿರ್ಮಾಣಂ ಸಮವೇ. ಓಕೆ, ಥ್ಯಾಂಕ್ ಯು. ಶ್ಲೋಕ 2 ಧರ್ಮ ಕೇಳಿಸ್ತಾ ಓದ್ತೀರಾ ಮಾತಾಜಿ? ಸುಚಿತ್ರ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ ಕೇಳಿಸ್ತಿದ್ಯಾ? ಹರೇ ಹರೇ ಕೃಷ್ಣ. ಕೃಷ್ಣ. ಸುಚಿತ್ರ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಕೇಳಿಸ್ತಿದ್ಯಾ? ಹರೇ ಕೃಷ್ಣ. ಮಾತಾಜಿ ನಿಮ್ದು ಮ್ಯೂಟ್ ಆಗಿದೆ ಅಲ್ಲ? ಹರೇ ಕೃಷ್ಣ ಮಾತಾಜಿ ಕೇಳಿಸ್ತಿದ್ಯಾ? ಜ್ಯೋತಿ ಮಾತಾಜಿ ನಿಮ್ದು ಮ್ಯೂಟ್ ಆಗಿದೆ ಅಲ್ಲ? ಶೇರಿಂಗ್ ಮಾಡಿದ್ರೆ ಹೋಗುತ್ತೆ, ನಾನು ಹಾಗೆ ಓದ್ತೇನೆ. ಹರೇ ಕೃಷ್ಣ. ಕ್ಯಾಂಟೋ 1 ಅಧ್ಯಾಯ 1 ಶ್ಲೋಕ 2. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ಲೋಕ 2 ಧರ್ಮ ಪ್ರೋಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾತ್ಸವಮತ್ರ ಮಸ್ತು ಶಿವದಂ ತಾಪತ್ರಯೋನ್ಮೂಲಂ. ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದಯವರುದ್ಯೇತ್ರ ಪೃಥಿವೀ ಶುಶ್ರೂಭಿಸ್ತಕ್ಷಣಾತ್. ಧರ್ಮವು ಪ್ರೋಜಿತ ಸಂಪೂರ್ಣವಾಗಿ ತಿರಸ್ಕೃತವಾದ, ಕೈತವಃ ಕಾಮ್ಯ ವ್ಯಾಜ್ಯಗಳಿಂದ ಆಚ್ಛಾದಿತವಾಗಿ, ಅತ್ರ ಇದರಲ್ಲಿ, ಪರಮಃ ಅತಿಶ್ರೇಷ್ಠವಾದ, ನಿರ್ಮತ್ಸರಾಣಾಂ ಹೃದಯದಲ್ಲಿ 100ಕ್ಕೆ 100 ಶುದ್ಧವಾದ, ಸತಾಂ ಭಕ್ತರು, ವೇದ್ಯಂ ಅರಿತುಕೊಳ್ಳತಕ್ಕದ್ದು, ವಾಸ್ತವಂ ವಾಸ್ತವಿಕವಾದ, ಅತ್ರ ಇದರಲ್ಲಿ, ವಸ್ತು ಸಾರವು, ಶಿವದಂ ಕಲ್ಯಾಣಕರವು, ತಾಪತ್ರಯ 3 ಬಗೆಯ ಕ್ಲೇಶಗಳನ್ನು, ಉನ್ಮೂಲನಂ ನಿರ್ಮೂಲ ಮಾಡುವಂತಹುದು, ಶ್ರೀಮದ್ ಸುಂದರವಾದ ಭಾಗವತೆ ಭಾಗವತ ಪುರಾಣವು ಮಹಾಮುನಿ ಮಹರ್ಷಿ ಕೃತೆ ರಚಿಸಿರುವಾಗ, ಕಿಂ ಏನು, ವಾ ಆಗಬೇಕಾದ್ದು, ಪರೈ ಬೇರೆಯದರಿಂದ, ಈಶ್ವರ ಪರಮಪುರುಷನು, ಸದ್ಯ ಒಂದೇ ಬಾರಿಗೆ, ಹೃದಯದಲ್ಲಿ ಅವರುದ್ಯತೆ ಸ್ಥಿರಗೊಳಿಸಲ್ಪಡುತ್ತಾನೆ. ಅತ್ರ ಇದರಲ್ಲಿ, ಪೃಥಿವೀ ಧಾರ್ಮಿಕ ಜನರಿಂದ, ಶುಶ್ರೂಷುಭಿಃ ಸಂಸ್ಕಾರವಂತರಾದ, ತತ್ಕ್ಷಣಾತ್ ವಿಳಂಬವಿಲ್ಲದೆ. ಅನುವಾದ. ಈ ಭಾಗವತ ಪುರಾಣವು ಐಹಿಕ ಪ್ರೇರಣೆ ಪ್ರಚೋದನೆಗಳಿಂದ ಕೂಡಿದ ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತಹುದು. ಪರಿಶುದ್ಧ ಹೃದಯರಾದ ಭಕ್ತರಿಗೆ ಅರ್ಥವಾಗುವ ಅತ್ಯುನ್ನತವಾದ ಸತ್ಯವನ್ನ ಇದು ಪ್ರತಿಪಾದಿಸುತ್ತದೆ. ಎಲ್ಲರ ಒಳಿತಿಗಾಗಿ ಮಾಯೆಯಿಂದ ಪ್ರತ್ಯೇಕಿಸಲ್ಪಟ್ಟ ವಾಸ್ತವಿಕತೆಯೇ ಅತ್ಯುನ್ನತ ಸತ್ಯ. ಇಂತಹ ಸತ್ಯವು ತ್ರಿವಿಧ ಕಷ್ಟ ಕಾರ್ಪಣ್ಯಗಳನ್ನು ನಿರ್ಮೂಲಗೊಳಿಸುತ್ತದೆ. ದೇವರ ಸಾಕ್ಷಾತ್ಕಾರಕ್ಕೆ ಮಹರ್ಷಿ ವೇದವ್ಯಾಸರು ತಮ್ಮ ಪರಿಪಕ್ವ ಮನಸ್ಥಿತಿಯಲ್ಲಿ ಸಂಕಲಿಸಿದ ಈ ಅನುಪಮ ಭಾಗವತ ಒಂದೇ ಸಾಕು
ಬೇರೆ ಶಾಸ್ತ್ರದ ಅಗತ್ಯವೇನಿದೆ? ಗಮನವಿಟ್ಟು ಸಮರ್ಪಿತ ಮನೋಭಾವದಿಂದ ಭಾಗವತದ ಸಂದೇಶವನ್ನು ಕೇಳಿದರೆ ಸಾಕು. ಕೂಡಲೇ ಅದರ ಜ್ಞಾನ ಸಂಸ್ಕಾರದಿಂದಾಗಿ ದೇವೋತ್ತಮ ಪರಮಪುರುಷನು ಹೃದಯದಲ್ಲಿ ಪ್ರತಿಷ್ಠನಾಗುತ್ತಾನೆ. ಭಾವಾರ್ಥ: ಧರ್ಮವು 4 ಪ್ರಾಥಮಿಕ ವಿಷಯಗಳನ್ನು ಒಳಗೊಂಡಿದೆ. ಅವೇನೆಂದರೆ ಪುಣ್ಯಕರ್ಮಗಳಿಂದ ಕೂಡಿದ ಧಾರ್ಮಿಕ ಚಟುವಟಿಕೆಗಳು, ಆರ್ಥಿಕ ಅಭಿವೃದ್ಧಿ, ಇಂದ್ರಿಯಗಳ ತೃಪ್ತಿ ಹಾಗೂ ಅಂತಿಮವಾಗಿ ಐಹಿಕ ಪ್ರಪಂಚದ ಬಂಧನಗಳಿಂದ ಮುಕ್ತಿ. ಅಧಾರ್ಮಿಕ ಜೀವನ ಒಂದು ಬರ್ಬರ ಸ್ಥಿತಿ. ಅಂತೆಯೇ ಧರ್ಮದೊಂದಿಗೆ ಮಾನವನ ಜೀವನವು ಪ್ರಾರಂಭವಾಗುತ್ತದೆ. ಆಹಾರ, ನಿದ್ರೆ, ಭಯ ಮತ್ತು ಮೈಥುನ ಇವು ಮೃಗೀಯ ಜೀವನದ 4 ತತ್ವಗಳು. ಇವು ಮಾನವರಿಗೂ ಮೃಗಗಳಿಗೂ ಸಮಾನವಾದವು. ಆದರೆ ಧರ್ಮವು ಮಾನವನ ಅಧಿಕ ಕ್ರಿಯಾವಿಶೇಷ. ಧರ್ಮರಹಿತ ಮಾನವ ಜೀವನ ಪ್ರಾಣಿ ಜೀವನಕ್ಕಿಂತ ಉತ್ತಮವಾದುದಲ್ಲ. ಆದ್ದರಿಂದಲೇ ಮಾನವ ಸಮಾಜ ಸಮುದಾಯಗಳಲ್ಲಿ ಆತ್ಮ ಸಾಕ್ಷಾತ್ಕಾರದ ಧ್ಯೇಯವುಳ್ಳ ಹಾಗೂ ಭಗವಂತನೊಂದಿಗೆ ಮನುಷ್ಯನ ಶಾಶ್ವತ ಸಂಬಂಧವನ್ನು ಪ್ರಸ್ತಾವಿಸುವ ಧರ್ಮವು ಒಂದಲ್ಲ ಒಂದು ರೂಪದಲ್ಲಿ ಇದ್ದೇ ಇರುತ್ತದೆ. ಮಾನವ ನಾಗರಿಕತೆಯ ಕೆಳಸ್ತರಗಳಲ್ಲಿ ಭೌತ ಪ್ರಕೃತಿಗಳ ಮೇಲೆ ಪ್ರಭುತ್ವ ಸ್ಥಾಪಿಸಲು ಸದಾಕಾಲ ಪೈಪೋಟಿ ಇದ್ದೇ ಇರುತ್ತದೆ. ಪರ್ಯಾಯ ಪದಗಳಲ್ಲಿ ಹೇಳುವುದಾದರೆ ಇದು ಇಂದ್ರಿಯಗಳ ತೃಪ್ತಿಗಾಗಿ ನಡೆದಿರುವ ನಿರಂತರ ಹೋರಾಟ. ಈ ಮನೋಭಾವದಿಂದ ಪ್ರಚೋದಿತನಾದ ಮಾನವನು ಧರ್ಮದ ಕಡೆಗೆ ಮುಖ ಮಾಡುತ್ತಾನೆ. ಹೀಗೆ ಅವನು ಐಹಿಕ ಲಾಭಗಳಿಗಾಗಿ ಪುಣ್ಯ ಕಾರ್ಯಗಳನ್ನು, ಧಾರ್ಮಿಕ ವಿಧಿಗಳನ್ನು ನೆರವೇರಿಸುತ್ತಾನೆ. ಆದರೆ ಈ ಐಹಿಕ ಲಾಭಗಳು ಅನ್ಯ ಮಾರ್ಗಗಳಿಂದ ಲಭ್ಯವಾದಲ್ಲಿ ಆಗ ಧರ್ಮವೆಂಬುದನ್ನು ಉಪೇಕ್ಷಿಸುತ್ತಾನೆ. ಇದು ಆಧುನಿಕ ನಾಗರಿಕತೆಯ ಸ್ಥಿತಿ. ಮನುಷ್ಯನು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿದ್ದಾನೆ. ಆದ್ದರಿಂದಲೇ ಪ್ರಸ್ತುತ ಅವನಿಗೆ ಧರ್ಮದಲ್ಲಿ ಹೆಚ್ಚು ಆಸಕ್ತಿ ಇಲ್ಲ. ಚರ್ಚುಗಳಾಗಲಿ, ಮಸೀದಿಗಳಾಗಲಿ ಅಥವಾ ದೇವಾಲಯಗಳಾಗಲಿ ಈಗ ಅಕ್ಷರಶಃ ಇಲ್ಲ. ಈಗ ಅಕ್ಷರಶಃ ನಿರ್ಜನ. ಮನುಷ್ಯರಿಗೆ ಈಗ ತಮ್ಮ ಪೂರ್ವಜರು ಕಟ್ಟಿಸಿದ ಧಾರ್ಮಿಕ ಸ್ಥಳಗಳಿಗಿಂತ ಕಾರ್ಖಾನೆಗಳು, ಅಂಗಡಿಗಳು ಮತ್ತು ಚಲನಚಿತ್ರ ಮಂದಿರಗಳಲ್ಲೇ ಹೆಚ್ಚು ಆಸಕ್ತಿ. ಇದು ಆರ್ಥಿಕ ಲಾಭಗಳಿಗಾಗಿ ಧರ್ಮವನ್ನ ಆಚರಿಸಲಾಗುತ್ತಿದೆ ಎಂಬುದನ್ನು ಕಾರ್ಯತಃ ದೃಢಪಡಿಸುತ್ತದೆ. ಇಂದ್ರಿಯ ಆಸಕ್ತಿಗಳನ್ನ ತೃಪ್ತಿಪಡಿಸಲು ಆರ್ಥಿಕ ಲಾಭ ಅಗತ್ಯ. ಆದರೆ ಅನೇಕ ಸಲ ಇಂದ್ರಿಯಾಸಕ್ತಿಗಳನ್ನ ತೃಪ್ತಿಗೊಳಿಸುವ ನಿಟ್ಟಿನಲ್ಲಿ ಮಗ್ನ ಮನೋರಥರಾದವರು ಮೋಕ್ಷ ಮಾರ್ಗದತ್ತ ತಿರುಗಿ ದೇವೋತ್ತಮ ಪರಮಪುರುಷನಲ್ಲಿ ಒಂದುಗೂಡುವ ಪ್ರಯತ್ನ ಮಾಡುತ್ತಾರೆ. ಆದುದರಿಂದ ಈ ಎಲ್ಲ ಸ್ಥಿತಿಗಳು ಇಂದ್ರಿಯಗಳನ್ನ ತೃಪ್ತಿಪಡಿಸುವ ವಿವಿಧ ಪ್ರಕಾರಗಳಷ್ಟೇ. ವೇದಗಳಲ್ಲಿ ಮೇಲೆ ಸೂಚಿಸಿದ 4 ಕಾರ್ಯಚಟುವಟಿಕೆಗಳನ್ನು ಇಂದ್ರಿಯಗಳ ತೃಪ್ತಿಗೆ ಅನುಚಿತ ಪೈಪೋಟಿ ಉಂಟಾಗದ ರೀತಿಯಲ್ಲಿ ನಿಯಂತ್ರಿತವಾಗಿ ವಿಧಿಸಲಾಗಿದೆ. ಆದರೆ ಶ್ರೀಮದ್ ಭಾಗವತವು ಈ ಎಲ್ಲ ಇಂದ್ರಿಯಾಸಕ್ತಿಗಳನ್ನ ತೃಪ್ತಿಗೊಳಿಸುವ ಚಟುವಟಿಕೆಗಳಿಗೂ ಮೀರಿ ಪಾರಮಾರ್ಥಿಕವಾದದ್ದು. ಇದು ಸ್ಪರ್ಧಾತ್ಮಕ ಇಂದ್ರಿಯಾಸಕ್ತಿಗಳಿಗೆ ಅತೀತರಾದ ಭಗವಂತನ ಶುದ್ಧ ಭಕ್ತರಿಗೆ ಮಾತ್ರ ಅರ್ಥವಾಗುವಂತಹ ಪಾರಮಾರ್ಥಿಕ ಸಾಹಿತ್ಯ. ಐಹಿಕ ಪ್ರಪಂಚದಲ್ಲಿ ಪ್ರಾಣಿಯ ನಡುವೆ, ಮನುಷ್ಯನ ನಡುವೆ, ಸಮುದಾಯಗಳ ನಡುವೆ, ರಾಷ್ಟ್ರಗಳ ನಡುವೆ ತೀವ್ರ ಪೈಪೋಟಿ ಇದೆ, ಬಿರುಸಿನ ಸ್ಪರ್ಧೆ ಇದೆ. ಆದರೆ ಭಗವದ್ಭಕ್ತರು ಇಂತಹ ಸ್ಪರ್ಧೆ ಪೈಪೋಟಿಗಳನ್ನ ಮೀರಿ ನಿಲ್ಲಬಲ್ಲವರು. ಅವರು ಐಹಿಕವಾದಿಗಳೊಡನೆ ಪೈಪೋಟಿಗಿಳಿಯುವುದಿಲ್ಲ. ಏಕೆಂದರೆ ಅವರು ಎಲ್ಲಿ ಜೀವನ ಶಾಶ್ವತವೂ ಆನಂದಮಯವೂ ಆಗಿರುವುದೋ ಅಂತಹ ದೇವತ್ವಕ್ಕೆ ಕೊಂಡೊಯ್ಯುವ ಪಥದಲ್ಲಿದ್ದಾರೆ. ಇಂತಹ ಅಲೌಕಿಕ ಸಾಧಕರು ಅಸೂಯಾಪರರಲ್ಲ, ಅವರು ಪರಿಶುದ್ಧ ಹೃದಯಿಗಳು. ಐಹಿಕ ಪ್ರಪಂಚದಲ್ಲಿ ಒಬ್ಬನಿಗೆ ಬೇರೊಬ್ಬನಲ್ಲೂ ಅಸೂಯೆ, ಆದ್ದರಿಂದಲೇ ಸ್ಪರ್ಧೆ, ಪೈಪೋಟಿ. ಆದರೆ ಇಂದ್ರಿಯಾತೀತರಾದ ಭಗವದ್ಭಕ್ತರು ಈ ಐಹಿಕ ಅಸೂಯೆಗಳಿಂದ ಮುಕ್ತರಾಗಿದ್ದು ಎಲ್ಲರ ಹಿತೈಷಿಗಳಾಗಿರುತ್ತಾರೆ. ಭಗವಂತನನ್ನು ಕೇಂದ್ರವಾಗುಳ್ಳ ಸ್ಪರ್ಧಾರಹಿತ ಸಮಾಜ ಕಟ್ಟಲು ಪ್ರಯತ್ನಿಸುತ್ತಾರೆ. ಸ್ಪರ್ಧಾರಹಿತ ಸಮಾಜ ಕುರಿತಂತೆ ಸಮಕಾಲೀನ ಸಮಾಜವಾದಿಗಳ ಕಲ್ಪನೆ ಕೃತಕವಾದದ್ದು. ಏಕೆಂದರೆ ಸಮಾಜವಾದಿ ರಾಜ್ಯದಲ್ಲಿ ಸರ್ವಾಧಿಕಾರಿ ಹುದ್ದೆಗಾಗಿ ಪೈಪೋಟಿ ಇದೆ. ವೇದಗಳ ದೃಷ್ಟಿಯಿಂದ ಅಥವಾ ಸಾಮಾನ್ಯರ ಚಟುವಟಿಕೆಗಳ ದೃಷ್ಟಿಯಿಂದ ನೋಡಿದಲ್ಲಿ ಇಂದ್ರಿಯಗಳ ತೃಪ್ತಿಯೇ ಐಹಿಕ ಜೀವನದ ಬುನಾದಿ ಎಂಬುದು ಸ್ಪಷ್ಟವಾಗುತ್ತದೆ.
ವೇದಗಳಲ್ಲಿ 3 ಮಾರ್ಗಗಳನ್ನು ಸೂಚಿಸಲಾಗಿದೆ. ಒಂದು, ಊರ್ಧ್ವಲೋಕಕ್ಕೆ ಏರಲು ಫಲಪ್ರದ ಕಾಮ್ಯ ಕರ್ಮಗಳಲ್ಲಿ ತೊಡಗುವುದು. 2, ದೇವಲೋಕಗಳಿಗೆ ತೆರಳಲು ದೇವತೆಗಳನ್ನ ಆರಾಧಿಸುವುದು. 3, ಪರಮಸತ್ಯದ ನಿರಾಕಾರ ಲಕ್ಷಣದ ಸಾಕ್ಷಾತ್ಕಾರ ಪಡೆದು ಆ ಸತ್ಯದಲ್ಲಿ ಐಕ್ಯವಾಗುವುದು. ಪರಮಸತ್ಯದಲ್ಲಿನ ನಿರಾಕಾರ ದರ್ಶನವೇ ಅತ್ಯುನ್ನತವಾದುದಲ್ಲ. ನಿರಾಕಾರ ದರ್ಶನಕ್ಕೆ ಮೀರಿದ ಪರಮಾತ್ಮ ಭಾಗವಿದೆ. ಇದರ ಮೇಲೆ ಭಗವಂತನ ಅಥವಾ ಪರಮಸತ್ಯದ ಪರಮಪುರುಷ ಲಕ್ಷಣವಿದೆ. ಶ್ರೀಮದ್ ಭಾಗವತವು ಪರಮಸತ್ಯದ ಅರಿವನ್ನ ಪರಮಪುರುಷನ ಗುಣಲಕ್ಷಣಗಳ ರೂಪದಲ್ಲಿ ಒದಗಿಸುತ್ತದೆ. ಅದು ನಿರಾಕಾರ ದರ್ಶನದ ಸಾಹಿತ್ಯಕ್ಕಿಂತಲೂ ವೇದದ ಜ್ಞಾನಕಾಂಡ ವಿಭಾಗಕ್ಕಿಂತಲೂ ಉತ್ಕೃಷ್ಟವಾದದ್ದು. ಅದು ಕರ್ಮಕಾಂಡಕ್ಕಿಂತಲೂ ಉತ್ಕೃಷ್ಟವಾದದ್ದು. ಇದಕ್ಕೂ ಮಿಗಿಲಾಗಿ ಉಪಾಸನಾ ಕಾಂಡಕ್ಕಿಂತಲೂ ಹೆಚ್ಚು ಉತ್ಕೃಷ್ಟವಾದದ್ದು. ಏಕೆಂದರೆ ಶ್ರೀಮದ್ ಭಾಗವತ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನ ಆರಾಧಿಸುವಂತೆ ಸೂಚಿಸುತ್ತದೆ. ಕರ್ಮಕಾಂಡದಲ್ಲಿ ಇಂದ್ರಿಯಗಳ ಹೆಚ್ಚು ತೃಪ್ತಿಗಾಗಿ ಸ್ವರ್ಗಲೋಕ ತಲುಪುವುದಕ್ಕೆ ಪೈಪೋಟಿ ಇದೆ. ಜ್ಞಾನಕಾಂಡ ಮತ್ತು ಉಪಾಸನಾ ಕಾಂಡಗಳಲ್ಲೂ ಇದೇ ರೀತಿಯ ಪೈಪೋಟಿ ಇದೆ. ಶ್ರೀಮದ್ ಭಾಗವತ ಇವೆಲ್ಲವುಗಳಿಗಿಂತ ಶ್ರೇಷ್ಠವಾದದ್ದು. ಏಕೆಂದರೆ ಎಲ್ಲ ಪ್ರಕಾರಗಳ ಸಾರಸತ್ವವಾದ ಅಥವಾ ತಾಯಿ ಬೇರಾದ ಪರಮಸತ್ಯವೇ ಅದರ ಗುರಿಯಾಗಿದೆ. ಶ್ರೀಮದ್ ಭಾಗವತದಿಂದ ಸರ್ವ ಪ್ರಕಾರಗಳನ್ನು ಅದರ ಸಾರಸತ್ವವನ್ನು ತಿಳಿಯಬಹುದಾಗಿದೆ. ಇಲ್ಲಿ ಸಾರವೇ ಪರಮಸತ್ಯ, ದೇವೋತ್ತಮ ಪರಮಪುರುಷ ಮತ್ತು ಸಕಲ ಉದ್ಭವಗಳು ಶಕ್ತಿಯ ಸಾಪೇಕ್ಷ ರೂಪಗಳು. ಯಾವುದೂ ಸಾರ ಸರ್ವಸ್ವದಿಂದ ಪ್ರತ್ಯೇಕವಲ್ಲ. ಆದರೆ ಏಕಕಾಲದಲ್ಲಿ ಶಕ್ತಿಗಳು ಸಾರ ಸರ್ವಸ್ವದಿಂದ ಭಿನ್ನವಾದವು. ಈ ಕಲ್ಪನೆಯಲ್ಲಿ ವಿರೋಧಾಭಾಸವಿಲ್ಲ. ಶ್ರೀಮದ್ ಭಾಗವತವು ಜನ್ಮಾದ್ಯಸ್ಯ ಸೂತ್ರದಿಂದ ಪ್ರಾರಂಭವಾಗುವ ಏಕಕಾಲದಲ್ಲಿ ಏಕವೂ ಹೌದು ಭಿನ್ನವೂ ಹೌದು ಎಂಬ ತತ್ವವನ್ನ ಸಾರುವ ವೇದಾಂತ ಸೂತ್ರವನ್ನ ಖಚಿತವಾಗಿ ಪ್ರಚುರಪಡಿಸುತ್ತದೆ. ಭಗವಂತನ ಶಕ್ತಿಯು ಏಕಕಾಲದಲ್ಲಿ ಭಗವಂತನೊಂದಿಗೆ ಒಂದೂ ಹೌದು, ಅಂತೆಯೇ ಪ್ರತ್ಯೇಕವಾದುದು ಹೌದು ಎಂಬ ಜ್ಞಾನವು ಶಕ್ತಿಯೊಂದೇ ಪರಾತ್ಪರ ಎನ್ನುವ ಕಪೋಲ ಕಲ್ಪಿತರಿಗೆ ನೀಡಿದ ಉತ್ತರವಾಗಿದೆ. ಈ ಜ್ಞಾನವನ್ನ ವಸ್ತುತಃ ಅರ್ಥ ಮಾಡಿಕೊಂಡಾಗ ಅದ್ವೈತ ಮತ್ತು ದ್ವೈತದ ಕಲ್ಪನೆಗಳು ಅಪರಿಪೂರ್ಣವಾಗಿ ತೋರುತ್ತವೆ. ಏಕಕಾಲದಲ್ಲಿ ಏಕೈಕವೂ ಹೌದು ಭಿನ್ನವೂ ಹೌದು ಎಂಬ ಕಲ್ಪನೆಯಲ್ಲಿ ಬೇರೂರಿರುವ ಪಾರಮಾರ್ಥಿಕ ಪ್ರಜ್ಞೆಯು ತ್ರಿವಿಧ ಕ್ಲೇಶಗಳಿಂದ ಮುಕ್ತಿಗೆ ಎಡೆಮಾಡಿಕೊಡುತ್ತದೆ. ಈ ತ್ರಿವಿಧ ಕ್ಲೇಶಗಳೆಂದರೆ ದೇಹ ಮತ್ತು ಮನಸ್ಸಿನಿಂದ ಉದ್ಭವಿಸುವ ಸಂಕಟಗಳು, ಬೇರೊಬ್ಬರಿಂದ ಒದಗುವ ಹಿಂಸೆ ಸಂಕಟಗಳು, ಮೂರನೆಯದು ತನ್ನ ಕೈ ಮೀರಿದ ನೈಸರ್ಗಿಕ ದುರಂತಗಳಿಂದ ಉದ್ಭವಿಸುವ ಸಂಕಟಗಳು. ಶ್ರೀಮದ್ ಭಾಗವತವು ಭಕ್ತನು ಪರಮ ಪುರುಷನಿಗೆ ಶರಣಾಗತನಾಗುವುದರೊಂದಿಗೆ ಪ್ರಾರಂಭವಾಗುತ್ತದೆ. ತಾನು ಪರಮ ಪುರುಷನಿಂದ ಅಭಿನ್ನ ಹಾಗೂ ಶಾಶ್ವತವಾಗಿ ಅವನ ದಾಸಾನುದಾಸ ಎಂಬ ಸಂಪೂರ್ಣ ಅರಿವು ಭಕ್ತನಿಗಿದೆ. ಲೌಕಿಕ ಕಲ್ಪನೆಯಿಂದಾಗಿ ಅವನು ತನ್ನ ಕಣ್ಣಳತೆಯಲ್ಲಿ ಬರುವುದೆಲ್ಲವುದರ ಒಡೆಯ ತಾನೇ ಎಂದು ತಪ್ಪಾಗಿ ಭಾವಿಸುತ್ತಾನೆ. ಎಂದೇ ಇಂತಹವರಿಗೆ ಸದಾಕಾಲ ಬದುಕಿನ ತ್ರಿವಿಧ ಕ್ಲೇಶಗಳ ಬಾಧೆ. ಆದರೆ ತಾನು ದಿವ್ಯ ಪುರುಷನ ದಾಸ ಎಂಬ ನಿಜ ಸ್ಥಿತಿಯ ಅರಿವಾದ ಕೂಡಲೇ ಅವನು ಈ ಎಲ್ಲ ಕ್ಲೇಶಗಳಿಂದ ಮುಕ್ತನಾಗುತ್ತಾನೆ. ಎಲ್ಲಿಯವರೆಗೆ ಜೀವಾತ್ಮನು ಭೌತ ಪ್ರಕೃತಿಗಳ ಮೇಲೆ ತನ್ನ ಪ್ರಭುತ್ವ ಸ್ಥಾಪಿಸಲು ಪ್ರಯತ್ನಿಸುವನೋ ಅಲ್ಲಿಯವರೆಗೆ ಅವನು ದೇವೋತ್ತಮ ಪರಮ ಪುರುಷನ ದಾಸನಾಗುವುದು ಸಾಧ್ಯವಿಲ್ಲ. ಭಗವಂತನ ಸೇವೆಯು ಆಧ್ಯಾತ್ಮಿಕ ಅನನ್ಯತೆಯ ಪರಿಶುದ್ಧ ಪ್ರಜ್ಞೆಯಿಂದ ಮಾತ್ರ ಸಾಧ್ಯ. ಇಂತಹ ಸೇವೆಯ ಮೂಲಕ ಭಕ್ತನು ಲೌಕಿಕ ಅಡೆತಡೆಗಳಿಂದ ಕೂಡಲೇ ಮುಕ್ತನಾಗುವನು. ಇದೆಲ್ಲಕ್ಕಿಂತ ಮಿಗಿಲಾಗಿ ಶ್ರೀಮದ್ ಭಾಗವತವು ವೇದಾಂತ ಸೂತ್ರಗಳ ಮೇಲೆ ವೇದವ್ಯಾಸರು ಮಾಡಿರುವ ವೈಯಕ್ತಿಕ ವ್ಯಾಖ್ಯಾನವಾಗಿದೆ. ಇದು ನಾರದರ ಕರುಣೆಯಿಂದ ತಮ್ಮ ಆಧ್ಯಾತ್ಮಿಕ ಜೀವನದ ಪ್ರಬುದ್ಧ ಸ್ಥಿತಿಯಲ್ಲಿ ಅವರು ರಚಿಸಿದ ಕೃತಿ. ಶ್ರೀ ವೇದವ್ಯಾಸರು ದೇವೋತ್ತಮ ಪುರುಷ ನಾರಾಯಣನ ಪ್ರಮಾಣೀಕೃತ ಅವತಾರ. ಆದ್ದರಿಂದಲೇ ಅವರು ಪಾರಮ್ಯ ಪ್ರಶ್ನಾತೀತ. ಅವರು ಸಕಲ ವೇದ ಸಾಹಿತ್ಯದ ಕರ್ತೃ. ಆದರೂ ಉಳಿದೆಲ್ಲ ಕೃತಿಗಳಿಗಿಂತ ಹೆಚ್ಚಾಗಿ ಶ್ರೀಮದ್ ಭಾಗವತವನ್ನ ಅಧ್ಯಯನ ಮಾಡುವಂತೆ ಸೂಚಿಸುತ್ತಾರೆ.
ಇತರ ಪುರಾಣಗಳಲ್ಲಿ ದೇವತಾರಾಧನೆಯ ವಿವಿಧ ಮಾರ್ಗಗಳನ್ನು ಸೂಚಿಸಲಾಗಿದೆ. ಆದರೆ ಶ್ರೀಮದ್ ಭಾಗವತದಲ್ಲಿ ದೇವೋತ್ತಮ ಪುರುಷನ ಆರಾಧನೆಯನ್ನು ಮಾತ್ರ ಸೂಚಿಸಲಾಗಿದೆ. ದೇವೋತ್ತಮ ಪರಮಪುರುಷನು ಸಮಗ್ರ ದೇಹ ಮತ್ತು ದೇವತೆಗಳು ಈ ದೇಹದ ಬೇರೆ ಬೇರೆ ಅವಯವಗಳು. ಪರಿಣಾಮವಾಗಿ ದೇವೋತ್ತಮ ಪರಮಪುರುಷನನ್ನ ಆರಾಧಿಸುವವರು ದೇವತೆಗಳನ್ನ ಆರಾಧಿಸಬೇಕಾಗಿಲ್ಲ. ದೇವೋತ್ತಮ ಪರಮಪುರುಷನು ತತ್ಕ್ಷಣದಿಂದಲೇ ಭಕ್ತನ ಹೃದಯದಲ್ಲಿ ಸ್ಥಿರನಾಗುತ್ತಾನೆ. ಶ್ರೀಮದ್ ಭಾಗವತವು ನಿಷ್ಕಳಂಕವಾದ ಪುರಾಣ ಹಾಗೂ ಇತರೆ ಎಲ್ಲ ಪುರಾಣಗಳಿಗಿಂತ ವೈಶಿಷ್ಟ್ಯಪೂರ್ಣವಾದದ್ದು ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ವಿಧೇಯತೆಯಿಂದ ಶ್ರವಣ ಮಾಡುವುದೇ ಈ ದಿವ್ಯ ಸಂದೇಶವನ್ನ ಪಡೆಯುವ ಯೋಗ್ಯ ಮಾರ್ಗವಾಗಿದೆ. ಸವಾಲು ಹಾಕುವ, ಪ್ರಶ್ನಿಸುವ ಮನೋಭಾವ ಈ ದಿವ್ಯ ಸಂದೇಶದ ಸಾಕ್ಷಾತ್ಕಾರಕ್ಕೆ ಸಹಾಯಕವಾಗಲಾರದು. ಯೋಗ್ಯ ಮಾರ್ಗದರ್ಶನಕ್ಕಾಗಿ ಇಲ್ಲಿ ಒಂದು ವಿಶಿಷ್ಟ ಪದಪ್ರಯೋಗ ಮಾಡಲಾಗಿದೆ. ಅದೆಂದರೆ ಶುಶ್ರೂಷು. ಈ ದಿವ್ಯ ಸಂದೇಶವನ್ನ ಕೇಳಲು ಯಾರಾದರೂ ಕಾತರರಾಗಿರಬೇಕು. ಪ್ರಾಮಾಣಿಕ ಶ್ರವಣ ಮಾಡುವ ಆಕಾಂಕ್ಷೆಯೇ ದಿವ್ಯ ಸಂದೇಶ ತಿಳಿಯಲಿಕ್ಕೆ ಪ್ರಥಮ ಅರ್ಹತೆ. ಭಾಗ್ಯಹೀನರು ಶ್ರೀಮದ್ ಭಾಗವತದ ಶ್ರವಣದಲ್ಲಿ ಎಳ್ಳಷ್ಟು ಆಸಕ್ತರಲ್ಲ. ಪ್ರಕ್ರಿಯೆ ಸರಳ, ಆದರೆ ಅನುಷ್ಠಾನ ಕಷ್ಟಕರ. ನಿರ್ಭಾಗ್ಯರಿಗೆ ಸಾಮಾಜಿಕ ಹಾಗೂ ರಾಜಕೀಯ ವಿಷಯಗಳ ಶ್ರವಣಕ್ಕೆ ಸಾಕಷ್ಟು ಕಾಲಾವಕಾಶವಿರುತ್ತದೆ. ಆದರೆ ಶ್ರೀಮದ್ ಭಾಗವತದ ಶ್ರವಣಕ್ಕಾಗಿ ಭಕ್ತರ ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತೆ ಆಹ್ವಾನಿಸಿದಾಗ ಅಂತಹವರು ಇದ್ದಕ್ಕಿದ್ದಂತೆ ಹಿಂಜರಿಯುತ್ತಾರೆ. ಕೆಲವೊಮ್ಮೆ ವಾಚನವನ್ನೇ ವೃತ್ತಿಯಾಗಿ ರೂಢಿಸಿಕೊಂಡವರು ದೇವೋತ್ತಮ ಪರಮಪುರುಷನ ಲೀಲೆಗಳ ನಿಗೂಢ ಶೀರ್ಷಿಕೆಗಳತ್ತ ಧಾವಿಸುತ್ತಾರೆ. ಅದರಲ್ಲೇ ಮುಳುಗಿ ಹೇಳುತ್ತಾರೆ ಮತ್ತು ಅದಕ್ಕೆ ರತಿ ಸಾಹಿತ್ಯವೆಂದೇ ತೋರಿಕೆಯ ಅರ್ಥ ವಿವರಣೆ ನೀಡುತ್ತಾರೆ. ಶ್ರೀಮದ್ ಭಾಗವತವನ್ನ ಪ್ರಾರಂಭದಿಂದ ಶ್ರವಣ ಮಾಡಬೇಕು. ಈ ಕೃತಿಯನ್ನ ಜೀರ್ಣಿಸಿಕೊಳ್ಳಲು ಯೋಗ್ಯರಾದವರು ಯಾರು ಎಂಬುದನ್ನ ಈ ಶ್ಲೋಕದಲ್ಲಿ ಸೂಚಿಸಲಾಗಿದೆ. ಅನೇಕ ಪುಣ್ಯ ಕಾರ್ಯಗಳನ್ನ ಮಾಡಿದ ಬಳಿಕವೇ ಯಾರಿಗಾದರೂ ಶ್ರೀಮದ್ ಭಾಗವತದ ಶ್ರವಣದ ಅರ್ಹತೆಯು ಪ್ರಾಪ್ತವಾಗುತ್ತದೆ. ಬುದ್ಧಿವಂತನು, ಯುಕ್ತಾಯುಕ್ತ ಜ್ಞಾನವುಳ್ಳವನು ಆದವನಿಗೆ ಶ್ರೀಮದ್ ಭಾಗವತದ ನೇರ ಶ್ರವಣದಿಂದ ಪರಮಪುರುಷನ ಸಾಕ್ಷಾತ್ಕಾರ ಸಾಧ್ಯ ಎಂದು ಮಹರ್ಷಿ ವೇದವ್ಯಾಸರು ಆಶ್ವಾಸನೆ ನೀಡಿದ್ದಾರೆ. ವೇದಗಳಲ್ಲಿ ನಿರೂಪಿಸಲಾಗಿರುವ ಸಾಕ್ಷಾತ್ಕಾರದ ವಿವಿಧ ಹಂತಗಳನ್ನು ಅನುಭವಿಸದೆಯೂ ಈ ದಿವ್ಯ ಸಂದೇಶ ಕೇಳಲು ಒಪ್ಪುವ ಮಾತ್ರದಿಂದಲೇ ನಾವು ಒಮ್ಮಿಂದೊಮ್ಮೆಗೆ ಪರಮಹಂಸ ನೆಲೆಗೆ ಏರಬಹುದು. ಶ್ಲೋಕ 3. ನಿಗಮ ಕಲ್ಪತರೋಗಲಿತಂ ಫಲಂ ಶುಕ ಫಲಂ. ಹರೇ ಕೃಷ್ಣ ಮಾತಾಜಿ, ನಾನು ಓದ್ಲಾ? ಸಂಯುತಂ ಪಿತಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕ. ನಿಗಮ ವೈದಿಕ ಸಾಹಿತ್ಯಗಳೆಂಬ ಕಲ್ಪತರು ಕಲ್ಪವೃಕ್ಷದ ಗಲಿತಂ ಪೂರ್ಣವಾಗಿ ಮಾಗಿದ, ಫಲಂ ಹಣ್ಣು, ಶುಕ ಶ್ರೀಮದ್ ಭಾಗವತವನ್ನು ಪ್ರಪ್ರಥಮವಾಗಿ ನುಡಿದ ಶ್ರೀ ಶುಕಮುನಿಯ ಮುಖಾತ್ ತುಟಿಗಳಿಂದ ಅಮೃತ, ಅಮೃತವು ದ್ರವ ಅರ್ಧ ಘನೀಕೃತವಾಗಿಯೂ ಮೃದುವಾಗಿಯೂ ಇರುವುದರಿಂದ ನುಂಗಲು ಸುಲಭವಾದ, ಸಂಯುತಂ ಎಲ್ಲ ವಿಧದಲ್ಲಿಯೂ ಪರಿಪೂರ್ಣವಾದ, ಪಿಬತ ಆಸ್ವಾದಿಸಿ, ಭಾಗವತಂ ಭಗವಂತನೊಂದಿಗೆ ಶಾಶ್ವತ ಸಂಬಂಧದ ವಿಜ್ಞಾನವನ್ನು ಒಳಗೊಂಡ ಗ್ರಂಥದ, ರಸಂ ರಸವನ್ನು ಸ್ವಾದಿಷ್ಟವಾದುದು, ಆಲಯಂ ಮುಕ್ತಿಯವರೆಗೆ ಅಥವಾ ಮುಕ್ತ ಸ್ಥಿತಿಯಲ್ಲಿಯೂ ಸಹ, ಮುಹು ಸದಾ, ಅಹೋ ಓ ರಸಿಕ ರಸದ ಪೂರ್ಣ ಜ್ಞಾನವನ್ನು ಹೊಂದಿರುವವರೇ, ಭುವಿ ಭೂಮಿಯ ಮೇಲೆ, ಭಾವುಕ ಅನುಭವಿಗಳು ವಿಚಾರಪೂರ್ಣರು ಆದವರೇ. ಅನುವಾದ. ಎಲೈ ತಜ್ಞರು ವಿಚಕ್ಷಣ ಮತಿಗಳು ಆದ ಜನರೇ, ವೈದಿಕ ಸಾಹಿತ್ಯದ ಕಲ್ಪತರುವಿನ ಪಕ್ವ ಫಲವಾದ ಶ್ರೀಮದ್ ಭಾಗವತವನ್ನು ಆಸ್ವಾದಿಸಿರಿ. ಅದು ಶ್ರೀ ಸುಖಮುನಿಗಳ ಮುಖವಾಣಿಯಾಗಿದೆ. ಆದ್ದರಿಂದಲೇ ಅದರ ಅಮೃತಪಾನವು ಮುಕ್ತಾತ್ಮರು
ಸೇರಿದಂತೆ ಸರ್ವರಿಂದಲೂ ಆಸ್ವಾದಿತವಾಗಿದ್ದು ಈಗ ಈ ಫಲವು ಇನ್ನೂ ಹೆಚ್ಚು ರುಚಿಕರವಾಗಿದೆ. ಭಾವಾರ್ಥ: ಶ್ರೀಮದ್ ಭಾಗವತವು ತನ್ನ ಪಾರಮಾರ್ಥಿಕ ಗುಣವಿಶೇಷಗಳಿಂದಾಗಿ ಉಳಿದೆಲ್ಲ ವೇದಶಾಸ್ತ್ರಗಳನ್ನು ಮೀರಿ ನಿಲ್ಲುವ ಮಹೋನ್ನತ ಸಾಹಿತ್ಯವಾಗಿದೆ. ಇದನ್ನು ಹಿಂದಿನ 2 ಶ್ಲೋಕಗಳಲ್ಲಿ ಖಚಿತವಾಗಿ ಪ್ರತಿಪಾದಿಸಲಾಗಿದೆ. ಅದು ಎಲ್ಲ ಐಹಿಕ ಚಟುವಟಿಕೆಗಳನ್ನ ಮತ್ತು ಐಹಿಕ ಜ್ಞಾನವನ್ನ ಮೀರಿ ಪಾರಮಾರ್ಥಿಕವಾದದ್ದು. ಶ್ರೀಮದ್ ಭಾಗವತವು ಮಹೋನ್ನತ ಸಾಹಿತ್ಯ, ವೇದ ಸಾಹಿತ್ಯಗಳ ಪಕ್ವಫಲ ಎಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಅದು ವೇದ ಸಾಹಿತ್ಯದ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಶ್ರೀಮದ್ ಭಾಗವತವನ್ನ ಶಾಂತ ಹಾಗೂ ವಿನೀತ ಭಾವದಿಂದ ಕಿವಿಗೊಟ್ಟು ಶ್ರವಣ ಮಾಡುವುದು ಅತ್ಯವಶ್ಯಕ. ಶ್ರೀಮದ್ ಭಾಗವತವು ನೀಡುವ ಬೋಧನೆ ಮತ್ತು ಸಂದೇಶಗಳನ್ನು ಅತ್ಯಂತ ಲಕ್ಷ್ಯ ಕೊಟ್ಟು ಗೌರವಾದರಗಳಿಂದ ಸ್ವೀಕರಿಸಬೇಕು. ಮಾನವನು ತಿಳಿದುಕೊಳ್ಳಬೇಕಾದ ಸಕಲ ಜ್ಞಾನವನ್ನು ವೇದ ಸಾಹಿತ್ಯವು ಒಳಗೊಂಡಿದೆ ಎಂದೇ ಅದನ್ನು ಕಲ್ಪವೃಕ್ಷಕ್ಕೆ ಹೋಲಿಸಲಾಗಿದೆ. ಅದು ಲೌಕಿಕ ಅಗತ್ಯಗಳು ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಇವೆರಡನ್ನು ವಿವೇಚಿಸುತ್ತದೆ. ವೇದಗಳು ನಿಯಂತ್ರಿತ ಜ್ಞಾನ ತತ್ವಗಳನ್ನೊಳಗೊಂಡಿವೆ. ದೇಹ ಮತ್ತು ಆತ್ಮಗಳನ್ನು ಒಟ್ಟಿಗೆ ಇರಿಸಲು ಅಗತ್ಯವಾದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಆರ್ಥಿಕ, ಸೈನಿಕ, ವೈದ್ಯಕೀಯ, ರಾಸಾಯನಿಕ, ಭೌತಿಕ ಹಾಗೂ ಆದಿಭೌತಿಕ ಮೊದಲಾದ ಸಕಲ ವಿಷಯಗಳು ಈ ನಿಯಂತ್ರಿತ ಜ್ಞಾನ ತತ್ವಗಳಲ್ಲಿ ಅಡಗಿವೆ. ಅದಕ್ಕಿಂತ ಮಿಗಿಲಾಗಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಇಲ್ಲಿ ನಿರ್ದಿಷ್ಟ ಮಾರ್ಗದರ್ಶನವಿದೆ. ನಿಯಂತ್ರಿತ ಜ್ಞಾನ ಕ್ರಮೇಣ ಜೀವಾತ್ಮನನ್ನು ಆಧ್ಯಾತ್ಮದ ನೆಲೆಗೆ ಒಯ್ಯುತ್ತದೆ. ದೇವೋತ್ತಮ ಪರಮಪುರುಷನೇ ಎಲ್ಲ ಆಧ್ಯಾತ್ಮಿಕ ರಸಗಳ ಆಗರ. ಈ ಅರಿವೇ ಪರಮ ಆಧ್ಯಾತ್ಮಿಕ ಸಾಕ್ಷಾತ್ಕಾರ. ಲೌಕಿಕ ಪ್ರಪಂಚದಲ್ಲಿ ಪ್ರಥಮ ಸಂಜಾತನಾದ ಬ್ರಹ್ಮನಿಂದ ಹಿಡಿದು ಕ್ಷುದ್ರ ಜಂತುವಾದ ಇರುವೆಯವರೆಗೆ ಪ್ರತಿ ಜೀವಿಯು ಇಂದ್ರಿಯಾನುಭವಗಳಿಂದ ಪ್ರಾಪ್ತವಾಗುವ ರಸಾಸ್ವಾದನೆಯನ್ನು ಬಯಸುತ್ತವೆ. ಈ ಇಂದ್ರಿಯಾಪೇಕ್ಷಿತ ಸುಖ ಸಂತೋಷಗಳನ್ನ ಶಾಸ್ತ್ರೀಯವಾಗಿ ರಸಗಳು ಎಂದು ಕರೆಯಲಾಗಿದೆ. ಈ ರಸಗಳಲ್ಲಿ ನಾನಾ ಬಗೆ ಇವೆ. ಅಪೌರುಷ ಧರ್ಮಗ್ರಂಥಗಳಲ್ಲಿ ಕೆಳಗೆ ಹೇಳಿರುವ 12 ಬಗೆಯ ರಸಗಳನ್ನ ನಮೂದಿಸಲಾಗಿದೆ. ರೌದ್ರ, ಅದ್ಭುತ, ಶೃಂಗಾರ, ಹಾಸ್ಯ, ವೀರ, ದಯ, ದಾಸ್ಯ, ಸಖ್ಯ, ಭಯಾನಕ, ಬೀಭತ್ಸ, ಶಾಂತ, ವಾತ್ಸಲ್ಯ. ಈ ಎಲ್ಲ ರಸಗಳ ಒಟ್ಟು ಸಾರವೇ ಪ್ರೇಮ. ಪ್ರೇಮದ ಈ ಲಕ್ಷಣಗಳು ಮೊದಲಲ್ಲಿ ಪೂಜೆ, ಸೇವೆ, ಮೈತ್ರಿ, ಪಿತೃವಾತ್ಸಲ್ಯ ಮತ್ತು ಮಧುರ ಭಾವಗಳಲ್ಲಿ ವ್ಯಕ್ತಗೊಳ್ಳುತ್ತವೆ. ಈ 5 ಭಾವಗಳು ಇಲ್ಲವಾದಾಗ ಪ್ರೇಮವು ಕೋಪ, ಅದ್ಭುತ, ಹಾಸ್ಯ, ವೀರ, ಭಯ, ಬೀಭತ್ಸ ಮೊದಲಾದ ರಸರೀತಿಗಳಲ್ಲಿ ಪ್ರಕಟಗೊಳ್ಳುತ್ತದೆ. ಉದಾಹರಣೆಗೆ ಹೇಳುವುದಾದರೆ, ಪುರುಷನೊಬ್ಬ ಸ್ತ್ರೀಯೊಬ್ಬಳಲ್ಲಿ ಅನುರಕ್ತನಾಗಿದ್ದರೆ ಆ ರಸವನ್ನು ಮಧುರ ಪ್ರೇಮ ಎಂದು ಕರೆಯಲಾಗುತ್ತದೆ. ಆದರೆ ಇಂತಹ ಪ್ರೇಮಾನುರಾಗಗಳಿಗೆ ಅಡ್ಡಿ ಆತಂಕಗಳು ಒದಗಿದಾಗ ಅದ್ಭುತ, ರೌದ್ರ, ಬೀಭತ್ಸ ಅಥವಾ ಭಯಾನಕ ರೀತಿಗಳಲ್ಲಿ ಈ ಭಾವ ಪ್ರಕಟಗೊಳ್ಳಬಹುದು. ಕೆಲವೊಮ್ಮೆ ಇಬ್ಬರು ವ್ಯಕ್ತಿಗಳ ನಡುವಣ ಪ್ರೇಮ ವ್ಯವಹಾರಗಳು ಭೀಕರ ಕೊಲೆಯಲ್ಲಿ ಪರ್ಯಾವಸಾನಗೊಳ್ಳುತ್ತವೆ. ಅಂತಹ ರಸಗಳು ಮನುಷ್ಯರ ನಡುವೆ, ಪ್ರಾಣಿಗಳ ನಡುವೆ ಕಂಡುಬರುತ್ತದೆ. ಮಾನವ ಮತ್ತು ಮೃಗದ ನಡುವೆಯಾಗಲಿ ಅಥವಾ ಮಾನವ ಮತ್ತು ಐಹಿಕ ಜಗತ್ತಿನ ಬೇರಾವುದೇ ಜೀವಿಗಳ ನಡುವೆಯಾಗಲಿ ರಸವಿನಿಮಯ ಅಸಾಧ್ಯ. ಏಕರೀತಿಯ ಜೀವಿ ವರ್ಗಗಳಲ್ಲಿ ಈ ರಸಗಳ ವಿನಿಮಯವಾಗುತ್ತದೆ. ಆದರೆ ಚೇತನಮಯವಾದ ಆತ್ಮಗಳು ಗುಣಾತ್ಮಕವಾಗಿ ದೇವೋತ್ತಮ ಪರಮಪುರುಷನಂತೆಯೇ. ಆದ್ದರಿಂದಲೇ ಆರಂಭದಲ್ಲಿ ಆಧ್ಯಾತ್ಮಿಕ ಜೀವಚೇತನಗಳು ಮತ್ತು ಆಧ್ಯಾತ್ಮಿಕ ಸಮಗ್ರನಾದ ದೇವೋತ್ತಮ ಪರಮಪುರುಷರ ನಡುವೆ ರಸಗಳ ವಿನಿಮಯವಾಗುತ್ತಿತ್ತು. ಈ ಆಧ್ಯಾತ್ಮಿಕ ವಿನಿಮಯ ಅಥವಾ ರಸವಿನಿಮಯವನ್ನ ಜೀವಿಗಳು ಮತ್ತು ದೇವೋತ್ತಮ ಪರಮಪುರುಷನಾದ ಭಗವಂತರ ನಡುವಣ ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಕಾಣಬಹುದು. ಆದ್ದರಿಂದಲೇ ದೇವೋತ್ತಮ ಪರಮಪುರುಷನನ್ನು ಶ್ರುತಿ ಮಂತ್ರಗಳಲ್ಲಿ ಸಕಲ ರಸಗಳ ಆದಿಮೂಲ ಎಂದು ವರ್ಣಿಸಲಾಗಿದೆ. ದೇವೋತ್ತಮ ಪರಮಪುರುಷನ ಒಡನಾಟದಲ್ಲಿ ಭಗವಂತನೊಂದಿಗೆ ಸಹಜ ಸ್ವರೂಪ ಅನುಸಾರ
ರಸ ವಿನಿಮಯ ಮಾಡಿಕೊಂಡಾಗಲೇ ವಾಸ್ತವವಾಗಿ ಜೀವಿಗೆ ಸುಖ ಸಂತೋಷ ಪ್ರಾಪ್ತಿಯಾಗುವುದು. ಪ್ರತಿ ಜೀವಿಗೂ ತನ್ನದೇ ಆದ ಸಹಜ ಸ್ವರೂಪ ಇರುತ್ತದೆ ಮತ್ತು ದೇವೋತ್ತಮ ಪರಮಪುರುಷನೊಂದಿಗೆ ವಿನಿಮಯ ಮಾಡಿಕೊಳ್ಳಲು ತನ್ನ ಸಹಜ ಸ್ವರೂಪಕ್ಕೆ ಅನುಗುಣವಾಗಿ ಜೀವಿಯು ವಿಶಿಷ್ಟ ಬಗೆಯ ರಸವನ್ನು ಹೊಂದಿರುವುದೆಂದು ಶ್ರುತಿ ಮಂತ್ರಗಳಲ್ಲಿ ಸೂಚಿಸಲಾಗಿದೆ. ವಿಮುಕ್ತ ಸ್ಥಿತಿಯಲ್ಲಿ ಮಾತ್ರ ಈ ಪ್ರಾಥಮಿಕ ರಸವು ಸಂಪೂರ್ಣ ಅನುಭವ ವೇದ್ಯವಾಗುವುದು. ಐಹಿಕ ಅಸ್ತಿತ್ವದಲ್ಲಿ ಈ ರಸವನ್ನ ವಿಕೃತ ರೂಪದಲ್ಲಿ ಅನುಭವಿಸಲಾಗುವುದು. ಇದು ತಾತ್ಕಾಲಿಕವಾದುದು. ಹೀಗೆ ಐಹಿಕ ಪ್ರಪಂಚದ ರಸಗಳು ರೌದ್ರ ಮೊದಲಾದ ಲೌಕಿಕ ರೂಪಗಳಲ್ಲಿ ವ್ಯಕ್ತಗೊಳ್ಳುತ್ತವೆ. ಆದ್ದರಿಂದಲೇ ಎಲ್ಲ ಚಟುವಟಿಕೆಗಳ ಮೂಲ ತತ್ವಗಳಾದ ವಿವಿಧ ರಸಗಳ ಪೂರ್ಣ ಜ್ಞಾನವನ್ನ ಪಡೆಯುವುದು ಅಗತ್ಯ. ಆಗ ಐಹಿಕ ಪ್ರಪಂಚದಲ್ಲಿ ಪ್ರತಿಬಿಂಬಿತವಾಗುವ ಮೂಲ ರಸಗಳ ಮಿಥ್ಯಾರೂಪಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಾಗುತ್ತದೆ. ವಿದ್ವಾಂಸನಾದವನು ಆಧ್ಯಾತ್ಮಿಕ ರೂಪದಲ್ಲಿ ನಿಜವಾದ ರಸವನ್ನ ಆಸ್ವಾದಿಸಲು ಇಷ್ಟಪಡುತ್ತಾನೆ. ಆರಂಭದಲ್ಲಿ ಅವನು ದೇವೋತ್ತಮ ಪರಮಪುರುಷನೊಂದಿಗೆ ಒಂದಾಗಲು ಬಯಸುತ್ತಾನೆ. ಅಲ್ಪಜ್ಞಾನಿ ಅಲೌಕಿಕರಿಗೆ ವಿವಿಧ ರಸಗಳ ಜ್ಞಾನವಿಲ್ಲದೆ ದೇವೋತ್ತಮ ಪರಮಪುರುಷನೊಂದಿಗೆ ಒಂದಾಗುವ ಕಲ್ಪನೆಯನ್ನ ಮೀರಿ ಮುಂದುವರಿಯಲು ಸಾಧ್ಯವಿಲ್ಲ. ಶ್ರೀಮದ್ ಭಾಗವತವು ಸಕಲ ವೇದ ಜ್ಞಾನಗಳ ಪಕ್ವ ಫಲ. ಆದ್ದರಿಂದ ಮುಕ್ತ ಸ್ಥಿತಿಯಲ್ಲೂ ಆಸ್ವಾದಿಸಬಹುದಾದ ಆಧ್ಯಾತ್ಮಿಕ ರಸವನ್ನ ಶ್ರೀಮದ್ ಭಾಗವತ ಸಾಹಿತ್ಯದಲ್ಲಿ ಅನುಭವಿಸಬಹುದೆಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಈ ದಿವ್ಯ ಸಾಹಿತ್ಯವನ್ನ ವಿನೀತ ಭಾವದಿಂದ ಶ್ರವಣ ಮಾಡುವ ಮೂಲಕ ಮನೋಭಿಲಾಷೆ ಆಕಾಂಕ್ಷೆಗಳ ಪೂರ್ಣ ಸಂತೋಷವನ್ನ ಪಡೆಯಬಹುದಾಗಿದೆ. ಆದರೆ ಶ್ರೀಮದ್ ಭಾಗವತದ ಸಂದೇಶವನ್ನ ರುಜು ಮೂಲದಿಂದ ಶ್ರವಣ ಮಾಡುವ ಎಚ್ಚರಿಕೆ ಉಳ್ಳವರಾಗಿರಬೇಕು. ಶ್ರೀಮದ್ ಭಾಗವತವನ್ನ ರುಜು ಮೂಲದಿಂದಲೇ ಸ್ವೀಕರಿಸಲಾಗಿದೆ. ಅದನ್ನ ನಾರದ ಮುನಿಗಳು ಆಧ್ಯಾತ್ಮಿಕ ಲೋಕದಿಂದ ತಂದು ತಮ್ಮ ಶಿಷ್ಯರಾದ ಶ್ರೀ ವೇದವ್ಯಾಸರಿಗೆ ಅನುಗ್ರಹಿಸಿದರು. ಶ್ರೀ ವೇದವ್ಯಾಸರು ಈ ದಿವ್ಯ ಸಂದೇಶವನ್ನ ತಮ್ಮ ಪುತ್ರರಾದ ಶ್ರೀಲ ಶುಕಮುನಿಗಳಿಗೆ ನೀಡಿದರು. ಶ್ರೀಲ ಶುಕಮುನಿಗಳು ಈ ಸಂದೇಶವನ್ನು ಪರೀಕ್ಷಿತ ಮಹಾರಾಜನಿಗೆ ಅವನ ನಿಧನಕ್ಕೆ 7 ದಿನ ಮುಂಚೆ ತಲುಪಿಸಿದರು. ಶ್ರೀಲ ಶುಕಮುನಿಗಳು ಹುಟ್ಟಿನಿಂದಲೇ ಮುಕ್ತಾತ್ಮರು. ಅವರು ತಾಯಿಯ ಗರ್ಭದಲ್ಲಿದ್ದಾಗಲೇ ಮುಕ್ತಿಯನ್ನ ಪಡೆದಿದ್ದು ಜನನದ ತರುವಾಯ ಯಾವುದೇ ರೀತಿಯ ಆಧ್ಯಾತ್ಮಿಕ ತರಬೇತಿಯನ್ನು ಪಡೆಯಲಿಲ್ಲ. ಲೌಕಿಕ ಅರ್ಥದಿಂದಲೇ ಆಗಲಿ ಪಾರಮಾರ್ಥಿಕ ಅರ್ಥದಿಂದಲೇ ಆಗಲಿ ಯಾರೊಬ್ಬರು ಹುಟ್ಟಿನಿಂದ ಇಂತಹ ಅರ್ಹತೆ ಪಡೆಯುವುದಿಲ್ಲ. ಆದರೆ ಶ್ರೀ ಶುಕಮುನಿಗಳು ಪರಿಪೂರ್ಣ ಮುಕ್ತಾತ್ಮರಾದುದರಿಂದ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಅವರು ವಿವಿಧ ಸಂಸ್ಕಾರಗಳಿಗೆ ಒಳಗಾಗುವ ಪ್ರಮೇಯವೇ ಒದಗಿ ಬರಲಿಲ್ಲ. ಅವರು ತ್ರಿವಿಧವಾದ ಲೌಕಿಕ ಗುಣಗಳನ್ನು ಮೀರಿದ ಪಾರಮಾರ್ಥಿಕ ಸ್ಥಿತಿಯಲ್ಲಿ ಉಪಸ್ಥಿತರಾದ ಸಂಪೂರ್ಣ ಮುಕ್ತಾತ್ಮರು. ಆದರೂ ಅವರು ದಿವ್ಯ ವೇದ ಮಂತ್ರಗಳನ್ನು ಜಪಿಸುತ್ತಾ ಮುಕ್ತಾತ್ಮರಿಂದ ಆರಾಧಿಸಲ್ಪಡುವ ದೇವೋತ್ತಮ ಪರಮಪುರುಷನ ಈ ಪಾರಮಾರ್ಥಿಕ ರಸದಿಂದ ಆಕರ್ಷಿತರಾದರು. ದೇವೋತ್ತಮ ಪರಮಪುರುಷನ ಲೀಲೆಗಳಲ್ಲಿ ಐಹಿಕ ಜಗತ್ತಿನ ಮಾನವರಿಗಿಂತ ಮುಕ್ತಾತ್ಮರಿಗೆ ಹೆಚ್ಚು ಆಕರ್ಷಣೆ. ಅವನು ಅವಶ್ಯಕವಾಗಿ ನಿರಾಕಾರನಲ್ಲ. ಏಕೆಂದರೆ ಪಾರಮಾರ್ಥಿಕ ದಿವ್ಯ ರಸದ ವಿನಿಮಯವು ವ್ಯಕ್ತಿಯಿಂದ ವ್ಯಕ್ತಿಯೊಂದಿಗೆ ಮಾತ್ರ ಸಾಧ್ಯ. ಶ್ರೀಮದ್ ಭಾಗವತದಲ್ಲಿ ಭಗವಂತನ ಪಾರಮಾರ್ಥಿಕ ದಿವ್ಯ ಲೀಲೆಗಳನ್ನು ನಿರೂಪಿಸಲಾಗಿದೆ. ಶ್ರೀಲ ಶುಕಮುನಿಗಳು ಈ ನಿರೂಪಣೆಯನ್ನು ವ್ಯವಸ್ಥಿತವಾಗಿ ವರ್ಣಿಸಿದ್ದಾರೆ. ತನ್ಮೂಲಕ ಇದು ಮುಕ್ತಿ ಬಯಸುವವರಿಗೂ ದೇವೋತ್ತಮ ಪರಮಪುರುಷನೊಂದಿಗೆ ಒಂದಾಗಲು ಇಚ್ಛಿಸುವವರು ಸೇರಿದಂತೆ ಎಲ್ಲ ವರ್ಗದ ಜನರಿಗೂ ಅಪ್ಯಾಯಮಾನವಾಗಿದೆ. ಸಂಸ್ಕೃತದಲ್ಲಿ ಗಿಣಿಯನ್ನು ಶುಕ ಎಂದು ಕರೆಯಲಾಗಿದೆ. ಪಕ್ವ ಫಲವೊಂದು ಇಂತಹ ಪಕ್ಷಿಗಳ ಕೆಂಪು ಕೊಕ್ಕುಗಳಿಂದ ಛೇದಿಸಲ್ಪಟ್ಟಾಗ ಅದರ ರಸಮಾಧುರ್ಯ ಹೆಚ್ಚುತ್ತದೆ. ಶ್ರೀಲ ಶುಕಮುನಿಗಳ ಮುಖದಿಂದ ನಿರೂಪಿತವಾದ ವೈದಿಕ ಫಲವು ಜ್ಞಾನದಿಂದ ಪರಿಪಕ್ವವಾದದ್ದು. ಇಲ್ಲಿ ಶ್ರೀಲ ಶುಕಮುನಿಗಳನ್ನ ಗಿಣಿಗೆ ಹೋಲಿಸಿರುವುದು ಶ್ರೀಮದ್ ಭಾಗವತವನ್ನ ತಮ್ಮ ಪಂಡಿತೋತ್ತಮ ತಂದೆಯಿಂದ ಕೇಳಿದಂತೆಯೇ ಕರಾರುವಕ್ಕಾಗಿ
ಪಠಿಸಿದ್ದಕ್ಕಾಗಿ ಅಲ್ಲ, ಸಕಲ ವರ್ಗದ ಜನರಿಗೂ ಅಪ್ಯಾಯಮಾನವಾಗುವ ರೀತಿಯಲ್ಲಿ ಶ್ರೀಮದ್ ಭಾಗವತವನ್ನ ನಿರೂಪಿಸಿದ ಸಾಮರ್ಥ್ಯಕ್ಕಾಗಿ ಅವರನ್ನ ಗಿಣಿಗೆ ಹೋಲಿಸಲಾಗಿದೆ. ಪಾರಮಾರ್ಥಿಕ ರಸ ರುಚಿಗಳು ಐಹಿಕ ಜಗತ್ತಿನ ರಸ ರುಚಿಗಳಿಗಿಂತ ಭಿನ್ನ. ವಿನೀತ ಭಾವದಿಂದ ಶ್ರವಣ ಮಾಡುವ ಪ್ರಾಮಾಣಿಕ ಶ್ರೋತೃಗಳು ತತ್ಕ್ಷಣದಿಂದಲೇ ಪಾರಮಾರ್ಥಿಕ ರಸ ರುಚಿಗಳನ್ನು ಆಸ್ವಾದಿಸುವುದು ಸಾಧ್ಯವಾಗುವ ರೀತಿಯಲ್ಲಿ ಶ್ರೀಲ ಶುಕಮುನಿಗಳು ಶ್ರೀಮದ್ ಭಾಗವತವನ್ನು ನಿರೂಪಿಸಿದ್ದಾರೆ. ಪಕ್ವ ಫಲವು ಒಮ್ಮಿಂದೊಮ್ಮೆಗೆ ಅತ್ಯುನ್ನತವಾದ ಕೃಷ್ಣ ಲೋಕದಿಂದ ಬಿದ್ದದ್ದಲ್ಲ. ಯಾವುದೇ ಬದಲಾವಣೆ ಅಡ್ಡಿ ಆತಂಕಗಳಿಲ್ಲದೆ ಗುರು ಶಿಷ್ಯ ಪರಂಪರೆಯ ಸರಣಿ ಮೂಲಕ ಇದು ಜಾಗರೂಕತೆಯಿಂದ ಧರೆಗೆ ಬಂದಿದೆ. ಈ ಗುರು ಶಿಷ್ಯ ಪರಂಪರೆಯ ಅನುಕ್ರಮದಲ್ಲಿ ಬಾರದ ಮೂರ್ಖರು ಅತ್ಯುತ್ಕೃಷ್ಟ ಪಾರಮಾರ್ಥಿಕ ರಸವಾದ ರಾಸ ನೃತ್ಯವನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಿ ಪ್ರಮಾದಗಳನ್ನ ಮಾಡುತ್ತಾರೆ. ಶ್ರೀಲ ಶುಕಮುನಿಗಳು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ವಿವಿಧ ಹಂತಗಳ ಮೂಲಕ ತುಂಬಾ ಎಚ್ಚರಿಕೆಯಿಂದ ಈ ಫಲವನ್ನ ಹಂಚುತ್ತಾರೆ ಎಂದೇ ಶ್ರೀ ಶುಕಮುನಿಗಳ ಹೆಜ್ಜೆಗಳನ್ನು ಅನುಸರಿಸದೆ ರಾಸ ನೃತ್ಯವನ್ನ ಅರ್ಥ ಮಾಡಿಕೊಳ್ಳಲು ಯತ್ನಿಸುವವರಿಂದ ಪ್ರಮಾದಗಳಾಗುತ್ತವೆ. ವಿಷಯವನ್ನು ಅತ್ಯಂತ ಎಚ್ಚರಿಕೆಯಿಂದ ನಿರೂಪಿಸುವ ಶ್ರೀ ಶುಕಮುನಿಗಳಂತಹ ಮಹಾತ್ಮರನ್ನ ಅರ್ಥ ಮಾಡಿಕೊಳ್ಳುವ ಮೂಲಕ ಶ್ರೀಮದ್ ಭಾಗವತವನ್ನ ಶ್ರೀಲ ಶುಕಮುನಿಗಳ ವಾಸ್ತವಿಕ ಪ್ರತಿನಿಧಿಯ ಮುಖೇನವೇ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿಯೇ ಭಾಗವತ ಪದ್ಧತಿಯ ಗುರು ಪರಂಪರೆಯ ವಿಧಾನವನ್ನ ಸಲಹೆ ಮಾಡಲಾಗಿದೆ. ಅಕ್ರಮವಾಗಿ ಶ್ರೀಮದ್ ಭಾಗವತದ ಪ್ರವಚನ ಮಾಡುವ ಮೂಲಕ ಅದನ್ನೇ ಒಂದು ವ್ಯಾಪಾರಿ ಉಪವೃತ್ತಿಯನ್ನಾಗಿ ಮಾಡಿಕೊಳ್ಳುವ ವೃತ್ತಿಪರ ವ್ಯಕ್ತಿಗಳು ಖಂಡಿತವಾಗಿಯೂ ಶ್ರೀ ಶುಕಮುನಿಗಳ ಪ್ರತಿನಿಧಿಗಳಲ್ಲ. ಅಂತಹ ವ್ಯಕ್ತಿಗಳ ವೃತ್ತಿ ಏನಿದ್ದರೂ ಅನ್ನ ಸಂಪಾದನೆಯ ಗುರಿಯಾಗಿರುತ್ತದೆ. ಆದ್ದರಿಂದ ಇಂತಹ ವೃತ್ತಿನಿರತರ ಪ್ರವಚನಗಳಿಗೆ ಅರ್ಥ ಮಾಡಿಕೊಳ್ಳುವ ಮಾರ್ಗವನ್ನ ಅನುಸರಿಸುವುದಿಲ್ಲ. ಅದರ ಬದಲು ತಾವೇ ನೇರವಾಗಿ ಶ್ರೀಮದ್ ಭಾಗವತ ಸಾಹಿತ್ಯದ ಅತ್ಯಂತ ರಹಸ್ಯದ ಅಂತರಂಗ ಭಾಗಕ್ಕೆ ಧಾವಿಸುತ್ತಾರೆ. ಮೂರ್ಖರು ತಪ್ಪಾಗಿ ಗ್ರಹಿಸಿರುವ ರಾಸನೃತ್ಯದ ವಿಷಯಕ್ಕೆ ಸಾಮಾನ್ಯವಾಗಿ ಅವರು ರಭಸದಿಂದ ನುಗ್ಗುತ್ತಾರೆ. ಕೆಲವರು ಅದನ್ನು ಅನೈತಿಕ ಎಂದು ಪರಿಭಾವಿಸಿದರೆ ಮತ್ತೆ ಕೆಲವರು ವಿವೇಕರಹಿತ ಅರ್ಥ ವಿವರಣೆಗಳಿಂದ ಅದನ್ನು ಮರೆಮಾಚಲು ಯತ್ನಿಸುತ್ತಾರೆ. ಅವರಿಗೆ ಶ್ರೀ ಶುಕಮುನಿಗಳ ಮಾರ್ಗವನ್ನು ಅನುಸರಿಸುವ ಇಚ್ಛೆ ಇರುವುದಿಲ್ಲ. ಆದ್ದರಿಂದಲೇ ರಸ ಅಧ್ಯಯನದ ಗಂಭೀರ ವಿದ್ಯಾರ್ಥಿಗಳು ಶ್ರೀಮದ್ ಭಾಗವತದ ಸಂದೇಶವನ್ನು ಶ್ರೀ ಶುಕಮುನಿಗಳ ಗುರು ಪರಂಪರೆಯಿಂದಲೇ ಸ್ವೀಕರಿಸಬೇಕು ಎಂಬ ತೀರ್ಮಾನಕ್ಕೆ ಬರಬೇಕಾಗುತ್ತದೆ. ಶ್ರೀ ಶುಕಮುನಿಗಳು ಪಾರಮಾರ್ಥಿಕ ದಿವ್ಯ ಜ್ಞಾನದಲ್ಲಿ ಲೇಷ ಮಾತ್ರವೂ ಅರಿವಿಲ್ಲದ ಹುಲು ಮಾನವರ ವಿಪರೀತ ಕಲ್ಪನೆಗಳನ್ನ ತೃಪ್ತಿಪಡಿಸುವ ರೀತಿಯಲ್ಲಿ ಶ್ರೀಮದ್ ಭಾಗವತವನ್ನು ವರ್ಣಿಸದೆ ಅದನ್ನು ಪ್ರಾರಂಭದಿಂದ ವರ್ಣಿಸುತ್ತಾರೆ. ಶ್ರೀಮದ್ ಭಾಗವತವನ್ನ ಎಷ್ಟು ಜಾಗರೂಕತೆಯಿಂದ ನಿರೂಪಿಸಲಾಗಿದೆ ಎಂದರೆ ಪ್ರಾಮಾಣಿಕನು ತೀವ್ರ ಆಸಕ್ತಿಯುಳ್ಳವನೂ ಆದ ವ್ಯಕ್ತಿಯು ವೇದ ಜ್ಞಾನದ ಈ ಪಕ್ವ ಫಲವನ್ನ ಶ್ರೀ ಶುಕಮುನಿಗಳ ಅಥವಾ ಅವರ ನೈಜ ಪ್ರತಿನಿಧಿಯಿಂದ ಕೇವಲ ಅಮೃತ ರಸಪಾನ ಮಾಡುವ ಮೂಲಕ ಕೂಡಲೇ ಆಸ್ವಾದಿಸಬಹುದಾಗಿದೆ. ಶ್ಲೋಕ 4. ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯಃ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ನೈಮಿಷಾರಣ್ಯವೆಂಬ ಕಾಡಿನಲ್ಲಿ ಅನಿಮಿಷ ಕ್ಷೇತ್ರೆ ವಿಷ್ಣುವಿಗೆ ಅಂದ್ರೆ ಕಣ್ಣವೆಗಳನ್ನ ಮುಚ್ಚದವನಿಗೆ ವಿಶೇಷವಾಗಿ ಪ್ರಿಯವಾದ ತಾಣವಾದ ಋಷಿಗಳು ಶೌನಕಾದಯ ಶೌನಕ ಮುನಿಯನ್ನ ಮುಂದಾಳುವಾಗಿ ಹೊಂದಿದ ಸತ್ರಂ ಯಾಗವನ್ನ ಸ್ವರ್ಗದಲ್ಲಿ ಕೀರ್ತಿಸಲಾಗುವ ಭಗವಂತನಿಗಾಗಿ ಲೋಕಾಯ ಭಗವಂತನೊಡನೆ ಸದಾ ಸಂಪರ್ಕವಿರುವ ಭಕ್ತರಿಗಾಗಿ ಸಹಸ್ರ 1000 ಸಮಂ ವರ್ಷಗಳು ಆಸತ ಆಚರಿಸಿದರು. ಅನುವಾದ: ಒಂದು ಸಲ ನೈಮಿಷಾರಣ್ಯವೆಂಬ ಪುಣ್ಯಕ್ಷೇತ್ರದಲ್ಲಿ ಶೌನಕ ಮುನಿಗಳ ನೇತೃತ್ವದಲ್ಲಿ ಮಹರ್ಷಿಗಳೆಲ್ಲ ಸಭೆ ಸೇರಿದ್ದರು. ಭಗವಂತನನ್ನು ಹಾಗೂ ಅವನ ಭಕ್ತರನ್ನು ತೃಪ್ತಿಪಡಿಸಲು 1000 ವರ್ಷಗಳ ಮಹಾಯಾಗವನ್ನು ನಡೆಸುವುದು ಈ ಸಮಾವೇಶದ ಉದ್ದೇಶವಾಗಿತ್ತು.
ಭಾವಾರ್ಥ. ಶ್ರೀಮದ್ ಭಾಗವತದ ಪೂರ್ವ ಪೀಠಿಕೆಯನ್ನು ಇಂದಿನ 3 ಶ್ಲೋಕಗಳಲ್ಲಿ ಹೇಳಲಾಗಿದೆ. ಈಗ ಈ ಮಹಾನ್ ಸಾಹಿತ್ಯದ ಮುಖ್ಯ ವಿಷಯವನ್ನು ನಿರೂಪಿಸಲಾಗುವುದು. ಶ್ರೀಲ ಶುಕಮುನಿಗಳಿಂದ ಪ್ರಪ್ರಥಮವಾಗಿ ಪ್ರವಚನಗೊಂಡ ಶ್ರೀಮದ್ ಭಾಗವತವನ್ನ ನೈಮಿಷಾರಣ್ಯದಲ್ಲಿ 2ನೆಯ ಸಲ ಹೇಳಲಾಗುತ್ತಿದೆ. ವಾಯವೀಯ ತಂತ್ರದಲ್ಲಿ ಬ್ರಹ್ಮದೇವನು ಈ ಬ್ರಹ್ಮಾಂಡದ ಸಂವಿಧಾನ ಶಿಲ್ಪಿ ಎಂದು, ಅವನು ಇಡೀ ಬ್ರಹ್ಮಾಂಡವನ್ನ ಆವರಿಸಿರುವಂತಹ ಮಹಾಚಕ್ರವೊಂದನ್ನು ರೂಪಿಸಲು ಆಲೋಚಿಸಿದನೆಂದು ಹೇಳಲಾಗಿದೆ. ಈ ಮಹಾಚಕ್ರದ ಕೇಂದ್ರ ಬಿಂದುವನ್ನು ನೈಮಿಷಾರಣ್ಯವೆಂಬ ನಿರ್ದಿಷ್ಟ ಸ್ಥಳದಲ್ಲಿ ನೆಲೆಗೊಳಿಸಲಾಗಿತ್ತು. ಅಂತೆಯೇ ವರಾಹ ಪುರಾಣದಲ್ಲೂ ನೈಮಿಷಾರಣ್ಯದ ಇನ್ನೊಂದು ಪ್ರಸ್ತಾವವಿದೆ. ನೈಮಿಷಾರಣ್ಯದಲ್ಲಿ ಯಜ್ಞವನ್ನ ಆಚರಿಸುವುದರಿಂದ ಅಸುರಿ ಪ್ರವೃತ್ತಿಯ ಜನರ ಶಕ್ತಿಯನ್ನು ಕುಂದಿಸಬಹುದು ಎಂದು ಅಲ್ಲಿ ಹೇಳಲಾಗಿದೆ. ಆದ್ದರಿಂದಲೇ ಬ್ರಾಹ್ಮಣರು ಯಜ್ಞಾಚರಣೆಗಳಿಗೆ ನೈಮಿಷಾರಣ್ಯವನ್ನೇ ಆಯ್ದುಕೊಳ್ಳುತ್ತಾರೆ. ಭಗವಂತನಾದ ಶ್ರೀ ವಿಷ್ಣುವನ್ನು ಸಂತುಷ್ಟಗೊಳಿಸಲು ಭಕ್ತರು ಎಲ್ಲ ಬಗೆಯ ಯಜ್ಞಗಳನ್ನು ಆಚರಿಸುತ್ತಾರೆ. ಭಕ್ತರು ಸದಾಕಾಲ ಭಗವಂತನ ಸೇವೆಯಲ್ಲಿ ಆಸಕ್ತರು. ಆದರೆ ಪತಿತಾತ್ಮರು ಐಹಿಕ ಜೀವನದ ಭೋಗಗಳಲ್ಲಿ ಆಸಕ್ತರು. ಐಹಿಕ ಪ್ರಪಂಚದಲ್ಲಿ ಸ್ವಾಮಿ ಶ್ರೀ ವಿಷ್ಣುವಿನ ಪ್ರೀತ್ಯರ್ಥ ಹೊರತಾಗಿ ಬೇರ್ಯಾವುದೇ ಕಾರಣದಿಂದ ಕರ್ಮಾಚರಣೆ ಮಾಡಕೂಡದು. ಹಾಗೆ ಮಾಡಿದವರ ಬಂಧನ ಮತ್ತಷ್ಟು ಹೆಚ್ಚುವುದೆಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಆದ್ದರಿಂದಲೇ ಸಕಲ ಕರ್ಮಗಳನ್ನು ವಿಷ್ಣು ಮತ್ತು ಅವನ ಭಕ್ತರ ತೃಪ್ತಿಗಾಗಿ ಇದು ಎಲ್ಲರಿಗೂ ಶಾಂತಿ ಮತ್ತು ಸಮೃದ್ಧಿಯನ್ನು ತರುವುದು. ಮಹರ್ಷಿಗಳು ಸದಾಕಾಲವು ಜನಸಾಮಾನ್ಯರಿಗೆ ಒಳಿತನ್ನು ಉಂಟು ಮಾಡುವುದರಲ್ಲೇ ಕಾತರರಾಗಿರುತ್ತಾರೆ. ಆದ್ದರಿಂದಲೇ ಶೌನಕ ಮುನಿಗಳ ಮುಖಂಡತ್ವದಲ್ಲಿ ಋಷಿಗಳು ಮತ್ತಿತರರು ಸತತವಾಗಿ ಮಹಾಯಜ್ಞವೊಂದನ್ನು ಆಚರಿಸಲು ನೈಮಿಷಾರಣ್ಯವೆಂಬ ಪುಣ್ಯಕ್ಷೇತ್ರದಲ್ಲಿ ಸಮಾವೇಶಗೊಂಡಿದ್ದರು. ಮರೆಯುವ ಸ್ವಭಾವದ ಜನರು ಶಾಂತಿ ಸಮೃದ್ಧಿಗಳ ರುಜು ಮಾರ್ಗವನ್ನ ಅರಿಯರು. ಆದರೆ ಋಷಿಗಳಿಗೆ ಈ ಮಾರ್ಗ ಗೊತ್ತು. ಆದ್ದರಿಂದಲೇ ವಿಶ್ವಕ್ಕೆ ಶಾಂತಿಯನ್ನು ತರಬಹುದಾದ 10 ಸಮಸ್ತರ ಜನಹಿತ ಕರ್ಮಾಚರಣೆಗಳಲ್ಲಿ ಅವರು ಸದಾ ಕಾತರರು. ಅವರು ಸಕಲ ಜೀವಿಗಳ ಪ್ರಾಮಾಣಿಕ ಮಿತ್ರರು. ವೈಯಕ್ತಿಕ ಅಸೌಕರ್ಯಗಳನ್ನು ಲೆಕ್ಕಿಸದೆ ಜನರ ಒಳಿತಿಗಾಗಿ ಅವರು ಸದಾ ಕಾಲ ಭಗವಂತನ ಸೇವೆಯಲ್ಲಿ ತೊಡಗಿರುತ್ತಾರೆ. ಸ್ವಾಮಿ ಶ್ರೀ ವಿಷ್ಣು ಒಂದು ಮಹಾವೃಕ್ಷವಿದ್ದಂತೆ. ದೇವತೆಗಳು, ಮಾನವನು, ಸಿದ್ಧರು, ಚಾರಣರು, ವಿದ್ಯಾಧರರು ಹಾಗೂ ಇತರ ಜೀವಿಗಳು ಈ ಮಹಾವೃಕ್ಷದ ಕೊಂಬೆ, ಟೊಂಗೆ, ಟಿಸಿಲು ಮತ್ತು ಎಲೆಗಳಿದ್ದಂತೆ. ಮಹಾವೃಕ್ಷದ ಬೇರಿಗೆ ನೀರೆರೆಯುವುದರಿಂದ ವೃಕ್ಷದ ಎಲ್ಲ ಭಾಗಗಳು ಸ್ವತಃ ಪೋಷಣೆ ಹೊಂದುವವು. ಕೇವಲ ಬೇರ್ಪಟ್ಟ ಟೊಂಗೆಗಳು ಮತ್ತು ಟೊಂಗೆಗಳು ಎಲೆಗಳಿಗೆ ಪೋಷಣೆ ಸಿಗಲ್ಲ. ಕೇವಲ ಬೇರ್ಪಟ್ಟ ಟೊಂಗೆಗಳು ಮತ್ತು ಎಲೆಗಳಿಗೆ ಪೋಷಣೆ ಸಿಗಲಾರದು. ನೀರೆರೆಯುವ ಎಷ್ಟೆಲ್ಲ ಪ್ರಯತ್ನಗಳು ನಡೆದರೂ ಬೇರ್ಪಟ್ಟ ಟೊಂಗೆಗಳು ಮತ್ತು ಎಲೆಗಳು ಕ್ರಮೇಣ ಒಣಗಿ ಹೋಗುವವು. ಅಂತೆಯೇ ಮಾನವ ಸಮಾಜ ದೇವೋತ್ತಮ ಪರಮಪುರುಷನಿಂದ ಕಳಚಿಕೊಂಡಾಗ ವೃಕ್ಷದಿಂದ ಬೇರ್ಪಟ್ಟ ಟೊಂಗೆ, ಟಿಸಿಲು, ಎಲೆಗಳಂತೆ ಪೋಷಕಾಂಶವಾದ ನೀರನ್ನು ಪಡೆಯಲು ಅದು ಅಸಮರ್ಥವಾಗುತ್ತದೆ. ಅಂತಹ ಮಾನವ ಸಮಾಜಕ್ಕೆ ನೀರುಣಿಸಲು ಪ್ರಯತ್ನಿಸುವವರು ವೃಥಾ ತಮ್ಮ ಶಕ್ತಿ ಸಂಪನ್ಮೂಲಗಳನ್ನು ಪೋಲು ಮಾಡುತ್ತಿರುತ್ತಾರೆ. ಆಧುನಿಕ ಐಹಿಕ ಸಮಾಜವು ಪರಮಪುರುಷನ ಸಂಬಂಧದಿಂದ ಕಳಚಿಕೊಂಡಿದೆ. ನಾಸ್ತಿಕ ನಾಯಕರ ಮುಖೇನ ಅದು ರಚಿಸುತ್ತಿರುವ ಎಲ್ಲ ವ್ಯೂಹತಂತ್ರಗಳು ಹೆಜ್ಜೆ ಹೆಜ್ಜೆಗೂ ಭಗ್ನಗೊಳ್ಳುವುದು ಖಚಿತ. ಆದರೂ ಅವರು ಎಚ್ಚೆತ್ತುಕೊಳ್ಳುವುದಿಲ್ಲ. ಈ ಯುಗದಲ್ಲಿ ಭಗವಂತನ ಪವಿತ್ರ ನಾಮದ ಸಂಕೀರ್ತನೆಯೇ ಆತ್ಮ ಜಾಗೃತಿಯ ವಿಧಿ ಎಂದು ಗೊತ್ತುಪಡಿಸಲಾಗಿದೆ. ಈ ಮಾರ್ಗೋಪಾಯಗಳನ್ನು ಸ್ವಾಮಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅತ್ಯಂತ ವೈಜ್ಞಾನಿಕವಾಗಿ ನಿರೂಪಿಸಿದ್ದಾರೆ. ನಿಜವಾದ ಶಾಂತಿ ಮತ್ತು ಸಮೃದ್ಧಿಗಳನ್ನು ತರಲು ವಿವೇಕಶಾಲಿ ಜನರು ಅವರ ಉಪದೇಶಗಳ ಲಾಭ ಪಡೆಯಬಹುದು ಕೂಡ. ಇದೇ ಉದ್ದೇಶದಿಂದ ಇದನ್ನ ಹೆಚ್ಚು ನಿಷ್ಕೃಷ್ಟವಾಗಿ ವಿವರಿಸಲಾಗುವುದು. ಶ್ಲೋಕ 5. ತ ಏಕಧಾತು ಮುನಯಃ ಪ್ರಾತರ್ಹುತಾಗ್ನುತಾಗ್ನಯ
ಸತ್ಕೃತತಂ ಸೂತ ಮಾನಸೀಂ ಪ್ರಾಪ್ರಚುರಿದಮಾದರಾತ್ ತಾ ಏಕದಾ ತು ಮುನಯಃ ಪ್ರಾತಃ ಉತ ಉತ ಅಗ್ನಯ ಸತ್ಕೃತಂ ಸೂತಂ ಆಸೀನಂ ಪ್ರಪಚ್ಚು ಇದಂ ಆದರಾತ್ ತ ಆ ಋಷಿಗಳು ಏಕದ ಒಂದು ದಿನ ತು ಆದರೆ ಮುನಯಃ ಮುನಿಗಳು ಪ್ರಾತಃ ಬೆಳಿಗ್ಗೆ ಹುತ ಉರಿಯುತ್ತಿರುವ ಹುತ ಅಗ್ನಯ ಯಜ್ಞಾಗ್ನಿ ಸತ್ಕೃತಂ ವಿಧಿವತ್ತಾದ ಸತ್ಕಾರದಿಂದ ಸೂತಂ ಶ್ರೀ ಸೂತ ಮುನಿಗಳನ್ನು ಆಸೀನಂ ಕುಳಿತಿರುವ ಪ್ರಪಚ್ಚು ಕೇಳಿದರು ಇದಂ ಈ ವಿಷಯವಾಗಿ ಕೆಳಗೆ ತಿಳಿಸಿರುವಂತೆ ಆದರಾತ್ ಆದರದಿಂದ. ಅನುವಾದ: ಒಂದು ದಿನ ಅಗ್ನಿಗೆ ಹವಿಸ್ಸನ್ನು ಅರ್ಪಿಸಿ ತಮ್ಮ ಪ್ರಾತಃ ಕಾಲದ ಕಾರ್ಯಗಳನ್ನು ಮುಗಿಸಿದ ಬಳಿಕ ಮಹರ್ಷಿಗಳು ಶ್ರೀಲ ಸೂತ ಮುನಿಗಳಿಗೆ ಗೌರವಾಸನವೊಂದನ್ನು ನೀಡಿ ಅತ್ಯಂತ ಆದರಪೂರ್ವಕವಾಗಿ ಈ ಮುಂದಿನ ವಿಷಯಗಳನ್ನ ಕುರಿತು ಪ್ರಶ್ನೆಗಳನ್ನ ಕೇಳಿದರು. ಭಾವಾರ್ಥ: ಧಾರ್ಮಿಕ ವಿಧಿಗಳ ಆಚರಣೆಗೆ ಪ್ರಾತಃ ಕಾಲ ಅತ್ಯುತ್ತಮ ಸಮಯ. ಮಹರ್ಷಿಗಳು ಶ್ರೀಮದ್ ಭಾಗವತದ ಪ್ರವಚನಕಾರರಿಗೆ ವ್ಯಾಸಾಸನವೆಂಬ ಅಥವಾ ಶ್ರೀ ವೇದವ್ಯಾಸರ ಆಸನ, ಉನ್ನತವಾದ ಗೌರವ ಸ್ಥಾನವನ್ನು ನೀಡಿದರು. ಶ್ರೀ ವೇದವ್ಯಾತ್ಮಿಕ ಬೋಧಕರು ಉಳಿದೆಲ್ಲ ಪರಿಗಣಿಸಲಾಗಿದೆ. ವೇದವ್ಯಾಸರ ದೃಷ್ಟಿಕೋನವನ್ನ ಕರಾರುವಕ್ಕಾಗಿ ನಿರೂಪಿಸುವವರೇ ಅವರ ಪ್ರತಿನಿಧಿ. ಶ್ರೀ ವೇದವ್ಯಾಸರು ಭಾಗವತ ಸಂದೇಶದ ಬೀಜವನ್ನ ಶ್ರೀಲ ಶುಕಮುನಿಗಳಲ್ಲಿ ಬಿತ್ತಿದರು. ಶ್ರೀ ಸೂತ ಮುನಿಗಳು ಶುಕಮುನಿಗಳಿಂದ ಅದನ್ನು ಶ್ರವಣ ಮಾಡಿದರು. ಗುರು ಪರಂಪರೆಯ ಸರಣಿಯಲ್ಲಿ ಅನುಕ್ರಮವಾಗಿ ಬಂದ ಎಲ್ಲ ನೈಜ ಪ್ರತಿನಿಧಿಗಳನ್ನು ಗೋಸ್ವಾಮಿಗಳೆಂದೇ ಅರ್ಥ ಮಾಡಿಕೊಳ್ಳಬೇಕು. ಈ ಗೋಸ್ವಾಮಿಗಳು ತಮ್ಮೆಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಇಂದಿನ ಆಚಾರ್ಯರುಗಳ ಪಥ ಬಿಡದೆ ನಡೆದವರು. ಗೋಸ್ವಾಮಿಗಳು ಚಪಲಚಿತ್ತರಾಗಿ ಭಾಗವತದ ಮೇಲೆ ಮನಸೋ ಇಚ್ಛೆ ಪ್ರವಚನಗಳನ್ನು ನೀಡುವುದಿಲ್ಲ. ಬದಲಿಗೆ ತಮಗೆ ಅಖಂಡವಾಗಿ ಆಧ್ಯಾತ್ಮಿಕ ಸಂದೇಶ ನೀಡಿದ ತಮ್ಮ ಪೂರ್ವಾಚಾರ್ಯರುಗಳ ಮಾರ್ಗವನ್ನು ಅನುಸರಿಸಿ ಪ್ರವಚನ ಮಾಡುತ್ತಾರೆ. ಭಾಗವತ ಶ್ರವಣ ಮಾಡುವವರು ಸ್ಪಷ್ಟ ಅರ್ಥ ತಿಳಿಯಲು ಪ್ರವಚನಕಾರರಿಗೆ ಪ್ರಶ್ನೆಗಳನ್ನ ಕೇಳಬಹುದು. ಆದರೆ ಇದು ಸವಾಲೊಡ್ಡುವ ಮನೋಭಾವದಿಂದ ಕೂಡಿರಬಾರದು. ಪ್ರವಚನಕಾರರಲ್ಲಿ ಮತ್ತು ವಿಷಯದಲ್ಲಿ ಅಮಿತ ಗೌರವವಿಟ್ಟು ಪ್ರಶ್ನೆಗಳನ್ನ ಕೇಳಬೇಕು. ಭಗವದ್ಗೀತೆಯಲ್ಲೂ ಈ ಮಾರ್ಗವನ್ನೇ ಸೂಚಿಸಲಾಗಿದೆ. ಪಾರಮಾರ್ಥಿಕ ವಿಷಯವನ್ನ ವಿನೀತನಾಗಿ ರುಜು ಮೂಲಗಳಿಂದ ಶ್ರವಣ ಮಾಡಿ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಈ ಋಷಿಗಳು ಅತ್ಯಂತ ಗೌರವಾದರಗಳಿಂದ ಪ್ರವಚನಕಾರ ಸೂತ ಮುನಿಗಳನ್ನ ಸಂಬೋಧಿಸಿದರು. ಶ್ಲೋಕ 6. ಋಷಯ ಊಚು ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಘ ಅಖ್ಯಾತಾನ್ಯಪ್ಯದಿತಾನಿ ಧರ್ಮಶಾಸ್ತ್ರಾಣಿ ಅನ್ಯುತಾಂ. ಋಷಯ ಋಷಿಗಳು ಊಚು ಹೇಳಿದರು, ತ್ವಯಾ ನಿನ್ನಿಂದ, ಖಲು ನಿಸ್ಸಂದೇಹವಾಗಿ, ಪುರಾಣಾನಿ ವೇದಗಳ ನಿದರ್ಶನಾತ್ಮಕ ವಿವರಣೆಯ ಪೂರಕ ಗ್ರಂಥಗಳು, ಸ ಇತಿಹಾಸಾನಿ ಇತಿಹಾಸಗಳೊಡನೆ, ಚ ಮತ್ತು, ಅನಘ ದೋಷರಹಿತನು, ಅಖ್ಯಾತಾನಿ ವಿವರಿಸಲ್ಪಟ್ಟಿವೆ, ಅಪಿ ಆದರೂ, ಅದಿತಾನಿ ವ್ಯಾಸಂಗ ಮಾಡಲ್ಪಟ್ಟಿವೆ, ಧರ್ಮಶಾಸ್ತ್ರಾಣಿ ಪ್ರಗತಿಶೀಲ ಬದುಕಿಗೆ ಸರಿಯಾದ ಮಾರ್ಗದರ್ಶನ ಧರ್ಮಗ್ರಂಥಗಳು, ಯಾನಿ ಈ ಎಲ್ಲವೂ ಉತ ಹೇಳಲಾಗಿದೆ. ಅನುವಾದ: ಋಷಿಗಳು ಹೇಳಿದರು, ಗೌರವಾನ್ವಿತ ಸೂತ ಮುನಿಗಳೇ, ನೀವು ಎಲ್ಲ ಪಾಪಗಳಿಂದ ಸಂಪೂರ್ಣವಾಗಿ ಮುಕ್ತರು. ಧಾರ್ಮಿಕ ಜೀವನವನ್ನ ವರ್ಣಿಸುವ ಧರ್ಮಗ್ರಂಥಗಳಲ್ಲಿ ನಿಷ್ಣಾತ ಜ್ಞಾನ ಉಳ್ಳವರು. ಹಾಗೆಯೇ ಪುರಾಣ ಇತಿಹಾಸಗಳನ್ನ ಚೆನ್ನಾಗಿ ಬಲ್ಲವರು. ಏಕೆಂದರೆ ನೀವು ಇವೆಲ್ಲವುಗಳನ್ನು ಸೂಕ್ತ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿದ್ದೀರಿ ಹಾಗೂ ಅವುಗಳನ್ನ ವಿವರಿಸಿದ್ದೀರಿ.
ಭಾವಾರ್ಥ: ಗೋಸ್ವಾಮಿಯಾದವನು ಅಥವಾ ಶ್ರೀ ವೇದವ್ಯಾಸರ ನೈಜ ಪ್ರತಿನಿಧಿಯಾದವನು ಎಲ್ಲ ವಿಧವಾದ ಪಾಪಗಳಿಂದ, ದುರ್ಗುಣ ದುರಾಚಾರಗಳಿಂದ ಮುಕ್ತನಾಗಿರಬೇಕು. ಕಲಿಯುಗದ 4 ಪ್ರಮುಖ ಪಾಪಗಳೆಂದರೆ: 1. ಸ್ತ್ರೀಯರೊಡನೆ ಅನೈತಿಕ ಸಂಬಂಧ. 2. ಪ್ರಾಣಿವಧೆ. 3. ಮದ್ಯಪಾನ. 4. ಜೂಜು, ಸಟ್ಟ ಇತ್ಯಾದಿ ಬಗೆಯ ದ್ಯೂತಗಳು. ಗೋಸ್ವಾಮಿಯಾದವನು ವ್ಯಾಸಾಸನದ ಮೇಲೆ ಕುಳಿತುಕೊಳ್ಳುವ ಧೈರ್ಯ ಮಾಡುವ ಮುನ್ನ ಈ ಎಲ್ಲ ಪಾಪಗಳಿಂದ ಮುಕ್ತನಾಗಿರಬೇಕು. ನಿಷ್ಕಳಂಕ ಚಾರಿತ್ರ್ಯ ಇಲ್ಲದವನನ್ನು ಹಾಗೂ ಮೇಲೆ ಸೂಚಿಸಿದ ಪಾಪಗಳಿಂದ ಮುಕ್ತನಲ್ಲದವನನ್ನು ವ್ಯಾಸಾಸನದ ಮೇಲೆ ಕುಳಿತುಕೊಳ್ಳಲು ಬಿಡಬಾರದು. ಅವನು ಇಂತಹ ಎಲ್ಲ ಪಾಪಗಳಿಂದ ಮುಕ್ತನಾಗಿರಬೇಕಷ್ಟೇ ಅಲ್ಲದೆ ಅಪೌರುಷ ಧರ್ಮಗ್ರಂಥಗಳಲ್ಲಿ ಅಥವಾ ವೇದಗಳಲ್ಲಿ ಪರಿಣಿತನಾಗಿರಬೇಕು. ಪುರಾಣಗಳು ವೇದಗಳ ಭಾಗ. ಅಂತೆಯೇ ಮಹಾಭಾರತ ಅಥವಾ ರಾಮಾಯಣದಂತಹ ಇತಿಹಾಸಗಳು ವೇದಗಳ ಭಾಗವೇ. ಆಚಾರ್ಯ ಅಥವಾ ಗೋಸ್ವಾಮಿಯಾದವರು ಈ ಎಲ್ಲ ಸಾಹಿತ್ಯಗಳನ್ನು ಚೆನ್ನಾಗಿ ಬಲ್ಲವರಾಗಿರಬೇಕು. ಇವುಗಳನ್ನು ಓದುವುದಕ್ಕಿಂತ ಶ್ರವಣ ಮಾಡುವುದು ಮತ್ತು ವಿವರಿಸುವುದು ಹೆಚ್ಚು ಮಹತ್ವಪೂರ್ಣವಾದದ್ದು. ಅಪೌರುಷ ಧರ್ಮಗ್ರಂಥಗಳ ಜ್ಞಾನವನ್ನ ಶ್ರವಣದ ಮೂಲಕ ಹಾಗೂ ವಿವರಣೆಗಳ ಮೂಲಕ ಜೀರ್ಣಿಸಿಕೊಳ್ಳಬಹುದು. ಕೇಳುವಿಕೆಯನ್ನ ಶ್ರವಣ ಎಂದು, ವಿವರಣೆ ವ್ಯಾಖ್ಯಾನಗಳನ್ನ ಕೀರ್ತನೆ ಎಂದು ಕರೆಯಲಾಗಿದೆ. ಶ್ರವಣ ಮತ್ತು ಕೀರ್ತನೆಗಳು ಪ್ರಗತಿಶೀಲ ಆಧ್ಯಾತ್ಮಿಕ ಜೀವನಕ್ಕೆ ಅತ್ಯಂತ ಮಹತ್ವದ 2 ಮಾರ್ಗಗಳು. ಯಾರು ವಿನೀತ ಭಾವದಿಂದ ಸರಿಯಾದ ಮೂಲಗಳಿಂದ ಪಾರಮಾರ್ಥಿಕ ಜ್ಞಾನವನ್ನು ಗ್ರಹಿಸಿರುತ್ತಾರೋ ಅಂತಹವರಿಂದ ಮಾತ್ರ ಶ್ರೀಮದ್ ಭಾಗವತದ ವಿಷಯ ನಿರೂಪಣೆ ಸಾಧ್ಯ. ಶ್ಲೋಕ 7. ಯಾನಿ ವೇದಾವಿದಂ ಶ್ರೇಷ್ಠೋ ಭಗವಾನ್ ಬಾದರಾಯಣಃ ಅನ್ಯೇ ಚ ಮುನಯಃ ಸೂತ ಪರಾವರ ವಿದೋ ವಿದುಃ. ಯಾನಿ ಅವೆಲ್ಲವುಗಳನ್ನು, ವೇದವಿದಾಂ ವೇದಜ್ಞರಲ್ಲಿ ಶ್ರೇಷ್ಠ ಅತ್ಯಂತ ಹಿರಿಯರಾದ, ಭಗವಾನ್ ದೇವೋತ್ತಮನ ಅವತಾರವಾದ, ಬಾದರಾಯಣ ವ್ಯಾಸ ಮಹರ್ಷಿಯು, ಅನ್ಯೇ ಇತರರು, ಚ ಮತ್ತು, ಮುನಯಃ ಋಷಿಗಳು, ಸೂತ ಹೇ ಸೂತ ಮುನಿಗಳೇ, ಪರಾವರ ವಿದಾಹ ವಿದ್ವಾಂಸರಲ್ಲಿ ಐಹಿಕ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನ ಚೆನ್ನಾಗಿ ಅರಿತಿರುವ, ವಿದುಹು ಜ್ಞಾನಿಯು. ಅನುವಾದ: ಘನ ವಿದ್ವಾಂಸರಾದ ವೇದಾಂತಿಗಳಲ್ಲಿ ಹಿರಿಯರಾದ ಸೂತ ಮುನಿಗಳೇ, ನೀವು ಪರಮಪುರುಷನ ಅವತಾರವಾದ ಶ್ರೀ ವೇದವ್ಯಾಸರ ಜ್ಞಾನವನ್ನು ಚೆನ್ನಾಗಿ ಬಲ್ಲವರು. ಅಲ್ಲದೆ ಎಲ್ಲ ಬಗೆಯ ಭೌತಿಕ ಮತ್ತು ಆದಿಭೌತಿಕ ಜ್ಞಾನದಲ್ಲಿ ಪಾರಂಗತರಾದ ಋಷಿಗಳನ್ನು ಬಲ್ಲವರು. ಭಾವಾರ್ಥ: ಶ್ರೀಮದ್ ಭಾಗವತವು ಬ್ರಹ್ಮಸೂತ್ರ ಅಥವಾ ಬಾದರಾಯಣಿ ವೇದಾಂತ ಸೂತ್ರಗಳ ಸಹಜ ವ್ಯಾಖ್ಯಾನವಾಗಿದೆ. ಸಕಲ ವೇದ ಸಾಹಿತ್ಯದ ಸಾರವೆನಿಸಿದ ವೇದಾಂತ ಸೂತ್ರಗಳು ಮತ್ತು ಶ್ರೀಮದ್ ಭಾಗವತ ಈ ಎರಡರ ಕರ್ತೃ ವ್ಯಾಸರೇ ಆಗಿರುವುದರಿಂದ ಅದನ್ನು ಹಾಗೆ ಕರೆಯಲಾಗಿದೆ. ಶ್ರೀ ವೇದವ್ಯಾಸರಲ್ಲದೆ ಷಡ್ ದರ್ಶನಗಳ ಕರ್ತೃಗಳಾದ ಗೌತಮ, ಕಣಾದ, ಕಪಿಲ, ಪತಂಜಲಿ, ಜೈಮಿನಿ ಮತ್ತು ಅಷ್ಟಾವಕ್ರ ಎಂಬ ಹೆಸರಿನ ಬೇರೆ ಮುನಿಗಳು ಇದ್ದಾರೆ. ವೇದಾಂತ ಸೂತ್ರಗಳಲ್ಲಿ ದೇವಾಸ್ತಿಕ್ಯವಾದವನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ. ಆದರೆ ಇತರ ದರ್ಶನಗಳಲ್ಲಿ ಕಾರಣನ ಪ್ರಸ್ತಾವವೇ ಇಲ್ಲ. ಸಕಲ ದರ್ಶನ ಪದ್ಧತಿಗಳ ಸಂಪೂರ್ಣ ಜ್ಞಾನ ಪಡೆದ ಮೇಲೆಯೇ ವ್ಯಾಸಾಸನದ ಮೇಲೆ ಕುಳಿತುಕೊಳ್ಳಬೇಕು. ಅಂತಹವರಿಂದ ಮಾತ್ರ ಉಳಿದೆಲ್ಲ ದರ್ಶನಗಳನ್ನು ನಿರಾಕರಿಸಿ ಶ್ರೀಮದ್ ಭಾಗವತದಲ್ಲಿ ನಿರೂಪಿಸಲಾಗಿರುವ ದೇವಾಸ್ತಿಕ್ಯವಾದ ವಿಚಾರಗಳನ್ನು ಎತ್ತಿಡಿಯುವುದು ಸಾಧ್ಯ. ಶ್ರೀಲ ಸೂತ ಮುನಿಗಳು ಇಂತಹ ಯೋಗ್ಯ ಬೋಧಕರಾಗಿದ್ದರು ಎಂದೇ ನೈಮಿಷಾರಣ್ಯದ ಋಷಿಗಳು ಅವರನ್ನ ವ್ಯಾಸಾಸನದ ಮೇಲೆ ಕುಳ್ಳಿರಿಸಿದರು. ಇಲ್ಲಿ ಶ್ರೀ ವೇದವ್ಯಾಸರನ್ನು ದೇವೋತ್ತಮ ಪುರುಷನೆಂದು ನಿರ್ದೇಶಿಸಲಾಗಿದೆ, ಏಕೆಂದರೆ ಅವರು ಅಧಿಕೃತವಾಗಿ ಶಕ್ತಿದತ್ತರಾದ ಅವತಾರ ಪುರುಷರು. ಶ್ಲೋಕ 8. ವೇತ್ತತ್ವಂ ಸೌಮ್ಯ ತತ್ಸರ್ವಂ ತತ್ವತಃ ತತ್ ಅನುಗ್ರಹಾತ್ ಬ್ರೂಯಃ ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರುವೋ ಗುಹ್ಯಮಪ್ಯುತ. ವೇತ್ತ ಚೆನ್ನಾಗಿ ಅರಿತಿರುವಿರಿ, ತ್ವಂ
ಪೂಜ್ಯರಾದ ತಾವು ಸೌಮ್ಯ, ಶುದ್ಧ ಮತ್ತು ಸರಳ ವ್ಯಕ್ತಿಯಾದ ತತ್ ಆ ಸರ್ವಂ ಎಲ್ಲವನ್ನು ತತ್ವತಃ ವಾಸ್ತವಿಕವಾಗಿ ತತ್ ಅವರ ಅನುಗ್ರಹಾತ್ ಕೃಪೆಯಿಂದ ಬ್ರೂಯಹೋ ಹೇಳುವರು. ಸ್ನಿಗ್ಧಸ್ಯ ವಿನಮ್ರನಾದ ಶಿಷ್ಯಸ್ಯ ಶಿಷ್ಯನ ಗುರುವಃ ಗುರುಗಳು ಗುಹ್ಯಂ ರಹಸ್ಯವಾದದ್ದನ್ನ ಅಪಿ ಉತ ಯುಕ್ತವಾಗಿದ್ದರೂ ಸಹ. ಅನುವಾದ: ನೀವು ವಿನೀತರು, ವಿಧೇಯರು, ಆದ್ದರಿಂದಲೇ ನಿಮ್ಮ ಗುರುಗಳು ಸಂಭಾವಿತ ಶಿಷ್ಯನೊಬ್ಬನಿಗೆ ನೀಡಬಹುದಾದ ಸಕಲ ಕೃಪೆಗಳನ್ನು ನಿಮಗೆ ಅನುಗ್ರಹಿಸಿದ್ದಾರೆ. ಅವರಿಂದ ನಿಮಗೆ ವೈಜ್ಞಾನಿಕವಾಗಿ ಜ್ಞಾನೋಪದೇಶವಾದುದು ಎಲ್ಲವನ್ನೂ ನಮಗೆ ತಿಳಿಸಬಹುದು. ಭಾವಾರ್ಥ: ಆಧ್ಯಾತ್ಮಿಕ ಜೀವನದ ಯಶಸ್ಸಿನ ರಹಸ್ಯವು ಗುರುವನ್ನ ತೃಪ್ತಿಪಡಿಸುವ ಮೂಲಕ ಅವರಿಂದ ಹೃತ್ಪೂರ್ವಕ ಆಶೀರ್ವಾದ ಪಡೆಯುವುದರಲ್ಲಿದೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ತಮ್ಮ ಪ್ರಸಿದ್ಧ ಅಷ್ಟಕದಲ್ಲಿ ಗುರುವನ್ನು ಈ ರೀತಿ ಸ್ತುತಿಸಿದ್ದಾರೆ. ನಾನು ನನ್ನ ಗುರುಗಳ ಪಾದ ಕಮಲಗಳಿಗೆ ಗೌರವಪೂರ್ಣ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಅವರನ್ನ ತೃಪ್ತಿಪಡಿಸುವುದರಿಂದಲೇ ದೇವೋತ್ತಮ ಪುರುಷನನ್ನ ತೃಪ್ತಿಪಡಿಸುವುದು ಸಾಧ್ಯ. ಅವರು ಅತೃಪ್ತರಾದಲ್ಲಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ನಾಶ, ಕ್ಷೋಭೆಗಳು ತಾಂಡವವಾಡುತ್ತವೆ. ಆದ್ದರಿಂದಲೇ ಶಿಷ್ಯನಾದವನು ಸದ್ಗುರುವಿಗೆ ವಿಧೇಯನು, ವಿನೀತನು, ಶರಣಾಗತನೂ ಆಗಿರಬೇಕಾದ್ದು ಅತ್ಯಗತ್ಯ. ಶ್ರೀಲ ಸೂತ ಮುನಿಗಳಲ್ಲಿ ಶಿಷ್ಯನಿಗೆ ಇರಬೇಕಾದ ಆತ್ಮ ಸಾಕ್ಷಾತ್ಕಾರ ಹೊಂದಿದ್ದ. ಶಿಷ್ಯನಿಗೆ ಇರಬೇಕಾದ ಈ ಎಲ್ಲ ಅರ್ಹತೆಗಳು ಇದ್ದವು. ಆದ್ದರಿಂದಲೇ ಅವರು ಶ್ರೀ ವೇದವ್ಯಾಸರೇ ಮೊದಲಾದ ಆತ್ಮ ಸಾಕ್ಷಾತ್ಕಾರ ಹೊಂದಿದ್ದ ಜ್ಞಾನವರೇಣ್ಯರಾದ ಗುರುಗಳ ಸಕಲ ಅನುಗ್ರಹಕ್ಕೆ ಪಾತ್ರರಾಗಿದ್ದರು. ಶ್ರೀಲ ಸೂತ ಮುನಿಗಳು ಸಮರ್ಥ ಗುರುಗಳೆಂದು ನೈಮಿಷಾರಣ್ಯದ ಋಷಿಗಳೆಲ್ಲ ವಿಶ್ವಾಸ ಹೊಂದಿದ್ದರು. ಆದ್ದರಿಂದಲೇ ಅವರು ಸೂತ ಮುನಿಗಳ ಪ್ರವಚನ ಶ್ರವಣಕ್ಕೆ ಕಾತರರಾಗಿದ್ದರು. ಶ್ಲೋಕ 9. ತತ್ರ ತತ್ರ ಅಂಜಸ ಆಯುಷ್ಮನ್ ಭವತ ಯದ್ವಿನಿಶ್ಚಿತಂ ಪುಂಸಾಂ ಏಕಾಂತತಃ ಶ್ರೇಯ ತತ್ ನ ಶಂಸಿತುಂ ಅರ್ಹಸಿ. ತತ್ರ ಅದರಲ್ಲಿ ಅಂಜಸ ಸರಳವಾಗಿ, ಆಯುಷ್ಮನ್ ದೀರ್ಘಾಯುಷಿಯೇ, ಭವತ ತಮ್ಮಿಂದ, ಯತ್ ಯಾವುದೆಲ್ಲ, ವಿನಿಶ್ಚಿತಂ ನಿಶ್ಚಯಿಸಲ್ಪಟ್ಟಿದೆ, ಪುಂಸಾಂ ಜನಸಾಮಾನ್ಯರಿಗೆ, ಏಕಾಂತತಃ ಸಂಪೂರ್ಣವಾದ, ಶ್ರೇಯಸ್ಸನ್ನು, ತತ್ ನಹ ನಮಗೆ, ಶಂಸಿತುಂ ವಿವರಿಸಲು, ಅರ್ಹಸಿ ಸಮರ್ಥರಾಗಿರುವಿರಿ. ಅನುವಾದ: ದೀರ್ಘಾಯುಷಿಗಳಾದ ನೀವು ಜನಸಾಮಾನ್ಯರಿಗೆ ಯಾವುದು ಮೂಲಭೂತವಾಗಿ ಪರಮ ಶುಭಕರ ಎಂದು ನಿಶ್ಚಯಿಸಿರುವಿರೋ ಅದನ್ನು ನಮಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸುವಂತಹವರು. ಭಾವಾರ್ಥ: ಭಗವದ್ಗೀತೆಯಲ್ಲಿ ಆಚಾರ್ಯ ಪೂಜೆಯನ್ನ ಸಲಹೆ ಮಾಡಲಾಗಿದೆ. ಆಚಾರ್ಯರು ಮತ್ತು ಗೋಸ್ವಾಮಿಗಳು ಸದಾಕಾಲ ಜನಸಾಮಾನ್ಯರ ಯೋಗಕ್ಷೇಮ ಹಿತಗಳಲ್ಲಿ, ವಿಶೇಷವಾಗಿ ಅವರ ಆಧ್ಯಾತ್ಮಿಕ ಹಿತಗಳಲ್ಲಿ ಮಗ್ನರಾಗಿರುತ್ತಾರೆ. ಲೌಕಿಕ ಕಲ್ಯಾಣವು ಸ್ವಾಭಾವಿಕವಾಗಿಯೇ ಆಧ್ಯಾತ್ಮಿಕ ಕಲ್ಯಾಣವನ್ನ ಹಿಂಬಾಲಿಸಿ ಬರುತ್ತದೆ. ಆದ್ದರಿಂದಲೇ ಆಚಾರ್ಯರು ಸಾಮಾನ್ಯವಾಗಿ ಜನತೆಗೆ ಆಧ್ಯಾತ್ಮಿಕ ಕಲ್ಯಾಣಕ್ಕೆ ಮಾರ್ಗದರ್ಶನ ನೀಡುತ್ತಾರೆ. ಋಷಿಗಳು ಈ ಕಲಿಯುಗದ ಅಥವಾ ಕಲಹಯುಗದ ಜನತೆಯ ಅಸಾಮರ್ಥ್ಯ, ಅನರ್ಹತೆಗಳನ್ನು ಬಲ್ಲವರು. ಆದ್ದರಿಂದಲೇ ಸರ್ವ ರೀತಿಯಿಂದಲೂ ನಿಂದನೆಗೆ ಗುರಿಯಾಗಿರುವ ಈ ಕಲಿಯುಗದ ಜನರಿಗೆ ಅಪೌರುಷೇಯ ಧರ್ಮಗ್ರಂಥಗಳ ಸಾರಾಂಶವನ್ನು ತಿಳಿಸುವಂತೆ ಋಷಿಗಳು ಸೂತ ಮುನಿಗಳಿಗೆ ಮನವಿ ಮಾಡಿಕೊಂಡರು. ಜನರಿಗೆ ಮೂಲಭೂತವಾಗಿ ಒಳಿತಾಗಬಹುದಾದಂತಹ ಪರಮ ಶುಭವನ್ನು ಕುರಿತು ವಿಚಾರಿಸಿದರು. ಈ ಯುಗದ ಜನತೆಯ ಖಂಡನೀಯ ವಿದ್ಯಮಾನಗಳನ್ನ ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಪತಿತಾನಾಂ ವೈಷ್ಣವೇಭ್ಯೋ ನಮೋ ನಮಃ. ಮಾತಾಜಿ, ಲಕ್ಷ್ಮೀ ಮಾತಾಜಿ ಸ್ವಲ್ಪ ಹಾಗೆ ಇರಿ. ಮಾತಾಜಿನ ಸ್ವಲ್ಪ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇರ್ತೀನಿ ಮಾತಾಜಿ. ಮಾತಾಜಿ
ಹಾಗೆ ಇರ್ರಿ. ಇದಾಗ್ಬೇಡಿ, ಲೀವ್ ಆಗ್ಬೇಡಿ, ಇರಿ ನಾನು ಬಂದ್ಬಿಡಿ. ಆಗ್ಲಿ ಮಾತಾಜಿ, ನೀವ್ ಹೇಳಿದ್ಮೇಲೆ ಲೀವ್ ಆಗ್ತೀನಿ. ಮಾತಾಜಿ ನೀವೇ ಹೋಸ್ಟ್ ಆಗಿದ್ದೀರಿ, ಹೆಂಡ್ ಫಾರ್ ಆಲ್ ಮಾಡಿ ಮಾತಾಜಿ. ಲಕ್ಷ್ಮೀ ಮಾತಾಜಿ. ಮಾಡ್ತೀನಿ ಮಾತಾಜಿ, ಹರೇ ಕೃಷ್ಣ.